ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ. ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಆಡಳಿತ ಮಂಡಳಿಗೆ ಎದುರಾದ ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಸಭೆ ನಡಪಾದು ಬೇತೆನೆ ಆಡಳಿತ ಸಮಿತಿ ಮಲ್ತಿನಕ್ಕೆ ವಿರೋಧ ತೋಜಾದು ಕುದ್ರೋಳಿ ಕ್ಷೇತ್ರಾಡಳಿತ ಮಂಡಳಿ ಶನಿವಾರ ಕ್ಷೇತ್ರೋಡು ಸಭೆ ನಡಪಾದನು. ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಆಡಳಿತದ ಬಗೆಟ್ಟು ಕೆಲವರು ಕೆಪ್ಪುಗುಪ್ಪು ಸೃಷ್ಟಿ ಮಲ್ಪರೆ ಪ್ರಯತ್ನ ನಡಪಾದಿತ್ತದು ಹೊಸ ಕಮಿಟಿ ಕಟ್ಟಿನ ಬಗೆಟ್ಟು ಒವ್ವೆ ಕೋರ್ಟು ತೀರ್ಪು ಬೈದಿಜಿಂದ ಕುದ್ರೋಳಿ ಕ್ಷೇತ್ರದ ಅಭಿವೃದ್ಧಿದ ಸಾರಥಿ ಬಿ ಜನಾರ್ದನ ಪೂಜಾರಿಯರು ಇತ್ತದು ಆಡಳಿತ ಮಂಡಳಿ ಉತ್ತರ ಕೊಡ್ತುಂಡು. ಕ್ಷೇತ್ರದ ಪಣವು ಗುರ್ಕಾರಿರು ಪದ್ಮರಾಜ ಆರ್ ಪೂಜಾರಿ ಸುದ್ದಿಕೂಟಡು ಪಾತಿರ್ದು ಅಖಿಲ ಭಾರತ ಬಿಲ್ಲವರ ಯೂನಿಯನ್ ನಡೆದು ಹೊಸ ಆಡಳಿತ ಸಮಿತಿ ಆತಂಡು ಕೋರ್ಟು ಅಕ್ಲಿನ ಪರವಾದ ತೀರ್ಪು ಕೊರ್ತುನು ಪನ್ಪುನ ಪಾತಿರ ಕೆಂಡದು ಎಂಕ್ಲೆಗ್ ಆಶ್ಚರ್ಯ ಆತಂಡು. ದಾಖಲೆ ಇಜ್ಜಂದೆ ಸುಳ್ಳು ಇಚಾರಲೆನ್ನು ಪಂಡದು ಸಾರ್ವಜನಿಕರ ಗೊಂದಲ ಸೃಷ್ಟಿ ಮಲ್ಪುನ ಪ್ರಯತ್ನ ಮಲ್ತದೇರೆಂದು ಆರು ಪಂಡೇರು. ಈ ಬಗೆಟ್ಟು ಸರಿಯಾಯಿನ ಕಾನೂನು ಕ್ರಮ ನನ್ನದ ದಿನುಕ್ಲೆಡು ದೆತೊನುಡುಂದು ಪಂಡೇರು. ಕ್ಷೇತ್ರ ಆಡಳಿತ ಮಂಡಳಿ ಗುರ್ಕಾರ್ಯರು ಜಯರಾಜ ಹೆಚ್ ಸೋಮಸುಂದರಂ, ಅಭಿವೃದ್ಧಿ ಸಮಿತಿದ ಗುರ್ಕಾರ್ಯರು ದೇವೇಂದ್ರ ಪೂಜಾರಿ ಬೊಕ್ಕ ರಡ್ ಸಮಿತಿಲಿನ ಸದಸ್ಯರು ಸುದ್ದಿಕೂಟುಡಿತ್ತರು. ನಿನ್ನೆ ಈ ಕ್ಷೇತ್ರದ ನೂತನ ಪದಾಧಿಕಾರಿಗಳ ಆಯ್ಕೆ ಅಖಿಲ ಭಾರತ ಬಿಲ್ಲವರ ಯೂನಿಯನ್ನ ಮುಖಾಂತರ ಆಯ್ಕೆ ಆಗಿದೆ. ಇದಕ್ಕೆ ಕೋರ್ಟ್ನಿಂದಲೂ ಕೂಡ ಅವರ ಪರವಾಗಿ ತೀರ್ಪು ಬಂದಿದೆ ಅನ್ನುವಂಥ ಒಂದು ಮಾಧ್ಯಮ ಗೋಷ್ಠಿಯನ್ನು ನಿನ್ನೆ ಮಾಡಿದ್ರು. ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದರೆ ಬಹಳಷ್ಟು ಆಶ್ಚರ್ಯ ಇತ್ತು. ಅದರಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದವರು ರವಿಶಂಕರ್ ಮಿಜಾರ್ ಅನ್ನೋರು. ಅವರು ಈ ಕ್ಷೇತ್ರದ ಹಿಂದೆ ಒಬ್ಬ ಆಡಳಿತ ಸಮಿತಿಯ ಸದಸ್ಯರು ಕೂಡ ಆಗಿದ್ದರು. ಕಳೆದ ಬಾರಿ ಅವರನ್ನು ಚೇಂಜ್ ಮಾಡಿ ಬದಲಾವಣೆ ಮಾಡಿ ಬೇರೆಯವರನ್ನು ನೇಮಕ ಮಾಡಿದ್ರು. ಆ ಥರ ಇರಬೇಕಾದ್ರೆ ಒಂದು ಸಾರ್ವಜನಿಕ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದು ತಿಳಿದಂಥ ಒಂದು ವ್ಯಕ್ತಿ ಪತ್ರಿಕಾ ಮಾಧ್ಯಮದ ಮುಂದೆ ಬಂದು ಸುಳ್ಳು, ಯಾವುದೇ ಒಂದು ದಾಖಲೆಗಳಿಲ್ಲದೆ ಸುಳ್ಳು ವಿಚಾರಗಳನ್ನು ಜನರ ಮುಂದೆ ಇಟ್ಟು, ಪತ್ರಿಕಾದಾಗಿ ದೃಶ್ಯ ಮಾಧ್ಯಮದವರ ಮುಂದೆ ಇಟ್ಟು ಸಾರ್ವಜನಿಕರಲ್ಲಿ ಗೊಂದಲ ಮೂಡಿಸುವಂಥ ಒಂದು ಪ್ರಯತ್ನ ಮಾಡಿರುವಂಥದ್ದು ಖಂಡಿತವಾಗಲೂ ಬಹಳಷ್ಟು ಆಶ್ಚರ್ಯ ತಂದಿದೆ ನಮಗೆ. ನಾವು ಈವರೆಗೂ ಕೂಡ ಯಾವುದೇ ಒಂದು ಬೇರೆಯವರ ಒಂದು ಮಧ್ಯಸ್ಥಿಕೆ ಇಲ್ಲದೆ ಶ್ರೀ ಕ್ಷೇತ್ರದ ಆಡಳಿತ ಸಮಿತಿ ಈವರೆಗೂ ಕೂಡ ಸುಸೂತ್ರವಾಗಿ ಎಲ್ಲ ಕೆಲಸ ಕಾರ್ಯಗಳು ನೀವು ನೋಡಿರ್ಬೋದು. ಆ ನಂತರ ಯಾವ ರೀತಿ ಕ್ಷೇತ್ರ ಇಲ್ಲಿ ಅಭಿವೃದ್ಧಿಗೊಂಡಿದೆ, ಈಗ ಇರುವಂಥ ಕಲ್ಯಾಣ ಮಂಟಪಗಳಾಗಿರ್ಬೋದು, ದ್ವಾರಗಳಾಗಿರ್ಬೋದು, ಆಮೇಲೆ ನಮ್ಮ ಗ್ಲಾಸ್ ಹೌಸ್ ಆಗಿರ್ಬೋದು, ಹಾಗೆ ನಮ್ಮ ಇದು ಕೆರೆಯ ಒಂದು ನವೀಕರಣ ಯಾವ ರೀತಿ ಆಯಿತು, ಎಲ್ಲ ಅಭಿವೃದ್ಧಿ ಕೆಲಸಗಳು, ಸಮಾಜಮುಖಿ ಕೆಲಸಗಳು, ಮಂಗಳೂರು ದಸರಾ, ಇದೆಲ್ಲ ಈಗಿನ ಆಡಳಿತ ಸಮಿತಿಯಿಂದಲೇ ಸುಸೂತ್ರವಾಗಿ ಯಾವುದೇ ಒಂದು ತೊಂದರೆ ಇಲ್ಲದೆ ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ. ಅಕೌಂಟ್ಸ್ಗಳು ಕೂಡ ಅಷ್ಟೇ, ಪ್ರತಿಯೊಂದು ಕೂಡ ಆಡಿಟ್ ಆಗಿ ಎಲ್ಲ ಪಾನ್ ಕಾರ್ಡ್ ಇದೆಲ್ಲ ಗೋಕರ್ಣನಾಥ ಆಡಳಿತ ಸಮಿತಿ ಹೆಸರಿನಲ್ಲೇ ಸುಸೂತ್ರವಾಗಿ ನಡೀತಾ ಬರ್ತಾ ಇರುತ್ತೆ. ದೇವಸ್ಥಾನಗಳ ಕೇಸ್ಗಳನ್ನು ಸಿವಿಲ್ ನ್ಯಾಯಾಲಯದಲ್ಲಿ ಮಾಡುವಂಥ ಅವಕಾಶ ಇಲ್ಲ. ಕಾನೂನು ಪ್ರಕಾರ ಸೆಕ್ಷನ್ 92 ಪ್ರಕಾರ ಅದು ಒಂದು ಪಬ್ಲಿಕ್ ಇನ್ಸ್ಟಿಟ್ಯೂಷನ್ ಪ್ರಕಾರ ಡಿಸ್ಟ್ರಿಕ್ಟ್ ಕೋರ್ಟಿಗೆ ಮಾಡಬೇಕು ಅಂತ ನಮ್ಮ ಆರ್ಗ್ಯುಮೆಂಟ್ ಇತ್ತು. ಅದೇ ಕಾರಣ ಬೇಕಾದ್ರೆ ಅಪ್ಲಿಕೇಶನ್ ಆಗಿದೆ. Jurisdiction of the court is the only issue more, nothing else. ಕೋರ್ಟಿಗೆ jurisdiction ಉಂಟುಂದಾದ್ರೆ ಮತ್ತೆ ಕಮಿಟಿ ಸರಿಯಲ್ಲ ಅಂತ ಹೇಳಿದ್ರೆ ಕೋರ್ಟ್ ವಿಮರ್ಶೆ ಮಾಡಬೇಕು. jurisdiction ಡಿಸೈಡ್ ಮಾಡಿದ್ರೆ ಯಾವುದಕ್ಕೂ ವಿಮರ್ಶೆ ಮಾಡೋದಕ್ಕೆ ಕೊಟ್ಟಿಲ್ಲ. ಹೊಸದಾದ ಕಮಿಟಿ ಇಟ್ಸ್ ಎ ಲಾಫುಲ್ ಕಮಿಟಿ. ಮೊದಲು ಹಾಕಿದಂತಹ ಸೂಟ್ ಯಾವ ರೀತಿಯಲ್ಲಿ ಮಾನವೀಯ ಯೋಗ್ಯವಾದ ಸೂಟ್ ಅಲ್ಲ ಅಂತೂ ಹೇಳಿದ್ದಾರೆ. ಆದರೂ ಸಹ ಆ ವಿಷಯವನ್ನು ನ್ಯಾಯಾಲಯ ಪುನರ್ ವಿಮರ್ಶೆ ಮಾಡಿ ಪುನರ್ ನಿರ್ಮಿಸಲಿ, ಪುನರಾಗಿ ರೀಕನ್ಸಿಡರೇಷನ್ ಮಾಡಿ ಅಂತ ಹೇಳಿದ್ರೆ ಮಾತ್ರ ಮ್ಯಾಟರ್ ರಿಮಾಂಡ್ ಮಾಡಬೇಕು ಅಂತ ಹೇಳ್ತಾರೆ. ದಿ ಅಬೌವ್ ಇಂಡಿಕೇಟ್ಸ್ ಪೇಪರ್ ಪಬ್ಲಿಕೇಶನ್ ವಾಸ್ ಗಿವನ್ ಇನ್ ರೆಸ್ಪೆಕ್ಟ್ ಟು ಹೋಲ್ಡಿಂಗ್ ಆಫ್ ದಿ ಎಲೆಕ್ಷನ್ ಆಫ್ ಶ್ರೀ ಗೋಕರ್ಣನಾಥ ಕ್ಷೇತ್ರ ಟೆಂಪಲ್ ಮ್ಯಾನೇಜಿಂಗ್ ಕಮಿಟಿ and one H.S. Jayaraj was elected as a president and others were elected secretary, treasurer and members. Above indicates that new committee was formed holding election. Not of the 2025 not sought relief of nullified election. So ಮಾನ್ಯ ನ್ಯಾಯಾಧೀಶರು ಇವರಿಗೆ ಫೇವರ್ ಆದಂತ ಆದೇಶ ಕೊಡ್ತಾರೆ ಅಂತ ಹೇಳೋ ಸಂದರ್ಭವೂ ಸಹ ಕ್ಲಿಯರ್ ಆಗಿ ಹೇಳಿದ್ದಾರೆ. ಹೊಸ ಕಮಿಟಿ ಕಾನ್ಸ್ಟಿಟ್ಯೂಷನ್ ಆಗಿದೆ, ಹೊಸ ಕಮಿಟಿ ಆಲ್ರೆಡಿ ಮ್ಯಾನೇಜ್ಮೆಂಟ್ ತಗೊಂಡಿದ್ದಾರೆ, ಹೊಸ ಕಮಿಟಿಗೆ ಮ್ಯಾನೇಜ್ಮೆಂಟ್ ಇದ್ದಾರೆ. ಅದನ್ನು ನೀವು ಪ್ರಶ್ನೆ ಮಾಡೋದು ಸಹ ನಿಮ್ಮ ತಪ್ಪು ಅಂತ ಹೇಳಿ. ಅಥವಾ ನನ್ನದು ಕೊನೆಗೆ ಪಾಯಿಂಟ್ ಔಟ್ ಮಾಡ್ತಾರೆ. Court has come down heavily against the plaintiff. At this stage, there are 30 letters. At this stage, by looking at the pleadings and
and release phosphor in the brain. It is needless to mention. It is open to the plaintiff withdraw the suit and file complaint suit if they so advised. ಈಗ ಹಾಕಿರುವಂತಹ ಕೇಸ್ ಈ ಸ್ಟೇಜ್ ಅಲ್ಲಿ ಯಾವ ರೀತಿಯಲ್ಲಿ ಮಾನಕ್ಕೆ ಯೋಗ್ಯವಂತ ಕೇಸ್ ಅಲ್ಲ. ನಿಮಗೆ ರಿಯಲಿ ಫೈಟ್ ಮಾಡೋ ಇಂಟ್ರೆಸ್ಟ್ ಇದ್ರೆ ಹೊಸದಾದಂತ ಕರೆಕ್ಟ್ ಆದ ಕೇಸಲ್ಲಿ ಹಾಕಿದ್ದೇವೆ. ಇದು ಯಾವ ರೀತಿ ಅವರಿಗೆ ತ್ಯಾಗದ ಮನಸ್ಸುಡು ಸಮಾಜಕ್ಕೆ ಎಡ್ಡಾವಡೆಂದು ತನ್ಕುಲು ಬೆಂದಿನ ಪಡವನ್ನು ಸಭಾಭವನ ಕಟ್ಟರೆ ಕೊರ್ನ ಮಾತ್ರೆಗಳು ಎಡ್ಡಾವಡೆಂದು ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿ ಪಂತೆರು ಸುರತ್ಕಲ್ ಕೃಷ್ಣಾಪುರ ಟು ವಿಶ್ವ ಬ್ರಾಹ್ಮಣ ಸಭಾಭವನ ಉದಿಪನ ಮಲ್ತದು ಆರ್ಪಾತಿರಿಯರು. ಪಣಂಬೂರು ವಿಶ್ವ ಬ್ರಾಹ್ಮಣ ಸಮಾಜ ಸೇವಾ ಸಂಘ ಕೃಷ್ಣಾಪುರ ಕಾಟಿಪಳ್ಳ ಬೊಕ್ಕ ಸಭಾಭವನ ನಿರ್ಮಾಣ ಸಮಿತಿ ಒಟ್ಟಾದ ವಿಶ್ವ ಬ್ರಾಹ್ಮಣ ಸಭಾಭವನ ಕಟ್ಟದಿದ್ದದ ಐತ ಉದಿಪನ ಲೇಸು ಶುಕ್ರವಾರ ನಡೆತಂಡು ಕಟಪಾಡಿ ಪಡುಕುತ್ಯ ಶ್ರೀ ಆನೆಗೊಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠದ ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿ ಸಭಾಭವನ ಉದಿಪನ ಮಲ್ತದು ಆಶೀರ್ವಚನ ಕೊರಿಯರು ತನುಕುಲು ಬೆಂದಿನ ಪಣವನ್ನು ತಾಗದ ಗುಣೊಡ್ದು ಸಮಾಜಕ್ಕೆ ಎಡ್ಡಾವಡಂದು ಕೊರ್ನ ಮಾತ್ರೆಗಳ ದೇವರಿ ಎಡ್ಡೆ ಮಲ್ಪಡು ಅಂಚನೆ ಕೊರ್ನ ಕಾಸು ವ್ಯರ್ಥ ಆವಂದಿನ ಅವನ್ನು ಸಭಾಭವನಗೂ ಗಳಿಸಿದಿನ ಸಂಘದ ಮಾತ್ರೆಗಳಿಡ್ಡಾವಡೆಂದು ಸ್ವಾಮೀಜಿ ಎಡ್ಡೆಪ್ಪು ಬಯಕಿಯರು. ಪಣಂಬೂರು ವಿಶ್ವ ಬ್ರಾಹ್ಮಣ ಸಮಾಜ ಸೇವಾ ಸಂಘ ಕೃಷ್ಣಾಪುರ ಕಾಟಿಪಳ್ಳದ ಗುರುಕಾರ್ಯರು ಸುಧಾಕರ ಆಚಾರ್ಯ ಗುರುಕಾರ್ಮಿಡು ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಸಭಾಲೀಸು ಉದ್ದೀಪನ ಮಲ್ತೆರು. ಕ್ಲಿನಿಕಲ್ ಯೋಗ ಬೊಕ ಯೋಗ ಥೆರಪಿಡ್ ಬಂಗಾರದ ಪದಕ ಪಡೆತಿನ ಡಾಕ್ಟರ್ ಗಣೇಶ್ ಶ್ರೀ ಬೊಕ ಪದ್ಮಶ್ರೀ ಪ್ರಶಸ್ತಿ ಪಡೆತಿನ ರಾಜ ಅಂಗವಿಕಲ ವ್ಯಕ್ತಿಲಿನ ಅಧಿನಿಯಮ ಕರ್ನಾಟಕ ಸರ್ಕಾರದ ದುಂಬುದ ಕಮಿಷನರ್ ಡಾಕ್ಟರ್ KS ರಾಜಣ್ಣ ಮೊಕ್ಳಿಗೆ ತಮ್ಮನದ ಮರ್ಯಾದೆ ಮಲ್ತೆರು. ಈ ಪೊರ್ತುಡು ಚಿತ್ರಕಲಾವಿದರು ಒರ್ತಿ ರಾಜಣ್ಣಗ ಚಿತ್ರಕಲಾ ಸ್ವರೂಪ ಒಂದಿನ ಸಮರ್ಪಣೆ ಮಲ್ತೆರು. ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ಸಂಘದ ಗುರುಕಾರ್ಯರಿಗೆ ಗ್ರಂಥಾಲಯ ಕೊಡ್ದು ಗ್ರಂಥಾಲಯ ಉದಿಪನ ಮಲ್ತೆರು. ಬ್ರಿಜೇಶ್ ಚೌಟ ಪಾತೆರ್ದು ಸನಾತನ ಭಾರತೀಯ ಸಂಸ್ಕೃತಿ ನಾಶ ಮಲ್ಪಡು ಪನ್ಪುನ ಷಡ್ಯಂತ್ರದ ನಡುಟು ಇತ್ತೆಲ್ಲ ಒರಿದಿನ ಪಂಡ ಅವಿಟ್ಟು ಮಹತ್ವದ ಪಾಲು ವಿಶ್ವಕರ್ಮ ಸಮಾಜಗುಂಡೊಂದು ಪಂಡಿರು. ವಿಶ್ವಕರ್ಮ ಜಗದ್ಗುರು ಪೀಠ ಅರೆಮಾದನಹಳ್ಳಿದ ಶ್ರೀ ಶಿವ ಸುಜ್ಞಾನ ತೀರ್ಥ ಮಹಾಸ್ವಾಮೀಜಿ ಆಶೀರ್ವಚನ ಕೊರಿಯರು. ಪ್ರಭಾಕರ ಆಚಾರ್ಯ, ಭಾಸ್ಕರ ಆಚಾರ್ಯ, ಜನಾರ್ದನ ಆಚಾರ್ಯ ಇಂಚ ಬೇತೆ ಬೇತೆ ಕೂಡುವಳಿಕೆ ಮುಕ್ತೇಸರರಿಗೆ ತಮ್ಮನದ ಮರ್ಯಾದೆ ಮಲ್ತೆರು. ಬಿಜೆಪಿ ಜಿಲ್ಲಾ ಒತ್ತು ಗುರುಕಾರ್ಯರು ತಿಲಕರಾಜ್ ಕೃಷ್ಣಾಪುರ, SK ಗೋಲ್ಡ್ ಸ್ಮಿತ್ ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಸಂಘದ ಗುರುಕಾರ್ಯರು ಉಪೇಂದ್ರ ಆಚಾರ್ಯ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ದುಂಬುದ ಮ್ಯಾನೇಜರ್ ಪ್ರೇಮಲತಾ S ಆಚಾರ್ಯ, ದುಂಬುದ ಮಹಾನಗರ ಪಾಲಿಕೆ ಸದಸ್ಯರು ಲಕ್ಷ್ಮೀಶೇಖರ್ ದೇವಾಡಿಗ, MRG ಗ್ರೂಪ್ದ ಡಾಕ್ಟರ್ K ಪ್ರಕಾಶ್ ಶೆಟ್ಟಿಯರಿಗೆ ಪರವಾದ ಈಶ್ವರ ಪ್ರಸಾದ್ ಶೆಟ್ಟಿ, ವಿಶ್ವಕರ್ಮ ಸಮಾಜ ಸೇವಾ ಸಂಘ ಸುರತ್ಕಲ್ದ ಗುರುಕಾರ್ಯರು ಭುವನೇಶ್ ಶಿಬರೂರು, ವಿಶ್ವಕರ್ಮ ಯುವ ಬಳಗ ಕೃಷ್ಣಾಪುರದ ಗುರುಕಾರ್ಯರು ಯಶವಂತ ಆಚಾರ್ಯ, ಸಂಘದ ಒತ್ತು ಗುರುಕಾರ್ಯರು ಚಿದಾನಂದ ಆಚಾರ್ಯ ಸಭಾಲೇಸಿಡು ಪಾಲ್ದಿತ್ತೊಂಡೆರು. ವಿದ್ವಾನ್ ದಾಮೋದರ ಶರ್ಮಾ ಬಾರ್ಕೋರು ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ನಾನು ವಿಶ್ವಕರ್ಮರ ಅಥವಾ ವಿಶ್ವ ಬ್ರಾಹ್ಮಣರ ಪ್ರಾಯಶಃ ಯಾವುದೇ ಕಾರ್ಯಕ್ರಮವನ್ನು ತಪ್ಪಿಸಿದ್ದಿಲ್ಲ. ಅದು ಉಪೇಂದ್ರ ಆಚಾರ್ಯರಿಗೆ ಗೊತ್ತಿದೆ. ನಮ್ಮ ಆತ್ಮೀಯ ಸ್ನೇಹಿತರಲ್ಲಿ ಹಲವಾರು ವಿಶ್ವಕರ್ಮರಿದ್ದಾರೆ. ಮಾತ್ರ ಅಲ್ಲ, ನಾನಂತೂ ಯಾವತ್ತೂ ನಂಬಿಕೊಂಡಿರೋ ಒಂದು ಸಂಗತಿ ಏನಂದರೆ, ಈ ಸನಾತನವಾದ ಭಾರತೀಯ ಸಂಸ್ಕೃತಿ ಇವತ್ತಿಗೂ ಈ ಸಂಸ್ಕೃತಿಯನ್ನು ಅಳಿಸಿ ಹಾಕಬೇಕು ಅನ್ನುವಂಥ ಒಂದು ವ್ಯವಸ್ಥಿತ ಷಡ್ಯಂತ್ರದ ಮಧ್ಯೆಯೂ ಇವತ್ತು ಉಳ್ಕೊಂಡಿದೆ. ಅಂದರೆ ಅದರಲ್ಲಿ ದೊಡ್ಡ ಪಾತ್ರ ಇರುವಂಥದ್ದು ವಿಶ್ವಕರ್ಮ ಸಮಾಜದ್ದು ಅನ್ನುವಂಥದ್ದನ್ನು ನಾನು ನಂಬಿಕೊಂಡಿರುವ ಒಂದು ಸಮಾಜ ತನ್ನದೇ ಆಗಿರ್ತಕ್ಕಂಥ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಸಂಘಟನೆ ಬೇಕಾಗ್ತದೆ. ಸಂಘಟನೆಯನ್ನು ಮಾಡಲಿಕ್ಕೆ ಒಂದು ಸಂಘಟನಾ ಕೇಂದ್ರ ಬೇಕಾಗ್ತದೆ. ಸಂಘಟನಾ ಕೇಂದ್ರ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗೆ ಸಹಕಾರಿಯಾಗಿರ್ತಕ್ಕಂಥದ್ದಾಗಿ ಇದ್ದಾಗ ಮಾತ್ರ ಸಮಾಜಕ್ಕೆ ಎಲ್ಲ ರೀತಿಯಾಗಿರ್ತಕ್ಕಂಥ ಶ್ರೇಯಸ್ಸು ದೊರೆಯುತ್ತೆ. ಪಿರ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶ ನಡೆತದುಪ್ಪನ ಪಡ್ಡೇದ್ರದ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನಡು ಶನಿವಾರ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಬ್ರಹ್ಮ ಕುಂಭಾಭಿಷೇಕ ನಡೆತದ.
ಉಡುಪಿ ಜಿಲ್ಲೆದ ಪಡುಬಿದ್ರೆ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನಡು ಪೀರ ಪ್ರತಿಷ್ಠೆ ಬ್ರಹ್ಮ ಕುಂಭಾಭಿಷೇಕದ ಕಾರ್ಯಕ್ರಮಗಳು ಏಪ್ರಿಲ್ 23 4 ಮುಟ್ಟ ನಡೆತೊಂದುಂಡು. ಅಂಚನಿಮೆ 5-13 ಮುಟ್ಟ ಜಾತ್ರೆ ನಡಪೆರುಂಡು. ಕ್ಷೇತ್ರದ ತಂತ್ರಿ ಲೋಕೊಡವೂರು ಕಮಲಕಟ್ಟ ರಾಧಾಕೃಷ್ಣ ಉಪಾಧ್ಯಾಯನ ಪೌರೋಹಿತ್ಯಡು ಕ್ಷೇತ್ರದ ಪೂಜೆ ಮಲ್ಪನ ಹೆಚ್ ಪದ್ಮನಾಭ ಭಟ್ ಬೊಕ್ಕವಾಯ್ ಗುರುರಾಜ್ ಭಟ್ ಇತದ ಧಾರ್ಮಿಕ ವಿಧಿ ವಿಧಾನಗಳು ನಡೆತೊಂದುಂಡು. 10ನೇ ದಿನ ಶನಿವಾರ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಬ್ರಹ್ಮ ಕುಂಭಾಭಿಷೇಕ ಅಟ್ಟಣೆ ಆದಿತ್ತಂಡು. ಪುಲ್ಯಕಾಂಡೆ ಪಾಲಿಮಾರ್ ಮಠದ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದಿರ ಬೊಕ್ಕ ಕಿರಿಯ ಸ್ವಾಮೀಜಿ ಶ್ರೀ ವಿದ್ಯಾರಾಜೇಶ್ವರ ತೀರ್ಥ ಶ್ರೀಪಾದಿರ ಇತ್ತದು ಸಂಸ್ಥಾನ ಪೂಜೆ ನಡೆತಂಡು. ಪುಲ್ಯಕಾಂಡೆ 2 ಗಂಟೆಗೆ ಅಷ್ಟೋತ್ತರ ನಾಳಿಕೇರಾಗಣೆಯಾಗ ಮಹಾರುದ್ರಯಾಗ ಗಣಪತಿ ದೇವರ್ನ ತತ್ವ ಕಲಶ ಪ್ರತಿಷ್ಠೆ ತತ್ವಯಾಗ ಈಶ್ವರ ದೇವರ್ನ ಬ್ರಹ್ಮಕುಂಭ ಸೇರಿದ ಸಹಸ್ರದ್ರವ್ಯ ಕಲಶಾಧಿವಾಸ ಅಧಿವಾಸ ಯಾಗ ನಡಪಾದ ಪುಲ್ಯಕಾಂಡ 5 ಕಲಶ ಮೈಪರೆ ಸುರುವಾಂಡು. ಆಕೇರಿಗೆ ಬ್ರಹ್ಮಕುಂಭಾಭಿಷೇಕ ನಡಪಾದ ಪ್ರಸನ್ನ ಪೂಜೆ ಮಹಾಪೂಜೆ ಪ್ರತ್ಯಕ್ಷ ಗೋದಾನ ಗಣಪತಿ ದೇವರನ ತತ್ವ ಕಲಶಾಭಿಷೇಕ ಪ್ರಸನ್ನ ಪೂಜೆ ಕರೆತಿ ನಡೆದ ಬೊಕ್ಕ ಜಾತ್ರೆಗೂ ಮಹಾಲಿಂಗೇಶ್ವರ ದೇವರ ತೇರಿ ಏರಿಯರು. ಜೀರ್ಣೋದ್ಧಾರ ಸಮಿತಿದ ಗುರುಕಾರ್ಯರು ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ, ಕಾರ್ಯತೋನ್ನಾಧಿಕಾರಿ ಕೆ ರಾಜಗೋಪಾಲ್ ಉಪಾಧ್ಯಾಯ, ಮರ್ಯಾದೆ ಗುರುಕಾರ್ಯರಾಯನ ಶಾಸಕರು ಗುರ್ಮೆ ಸುರೇಶ್ ಶೆಟ್ಟಿ, ದುಂಬದ ಮಂತ್ರಿ ವಿನಯ್ ಕುಮಾರ್ ಸುರಕ್ಕೆ, ದುಂಬದ ಶಾಸಕರು ಲಾಲಾಜಿ ಆರ್ ಮೆಂಡನ್, ಕೊರ್ನಾಯ ಪದ್ಮನಾಭರಾವ್, ಪ್ರಧಾನ ಕಾರ್ಯಂತ್ರಿ ರಾಘವೇಂದ್ರ ನಾವಡ, ಬ್ರಹ್ಮಕಲಶ ಸಮಿತಿದ ಪ್ರಧಾನ ಕಾರ್ಯಂತ್ರಿ ಮುರಳೀನಾಥ ಶೆಟ್ಟಿ, ಆನುವಂಶಿಕ ಮುಕ್ತೇಶ್ವರಿ ರತ್ನಾಕರ ರಾಜ ಅರಸು, ಕಿನ್ಯಕ ಬಳ್ಳಾಲ್, ಪೇಟಮನೆ ಭವಾನಿಶಂಕರ ಹೆಗ್ಡೆ ಊರ ಪರವೂರ ಭಕ್ತರು ಈ ಪೊರ್ತುಡಿತದ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರ್ನ ಇಂಬುನಟ್ಟುಂಡೆರು. ರಾತ್ರಿ ಮಹಾರಥೋತ್ಸವ ನಡೆತೊಂದಿತ್ತದು. ಮೇ ಮೂಜೆ ಕಾಯ್ತಾರ ಮಹಾಗಣಪತಿ ದೇವರಿಗೆ ಬ್ರಹ್ಮಕುಂಭಾಭಿಷೇಕ, 4 ರಾತ್ರಿ ಲಕ್ಷ ದೀಪೋತ್ಸವ, 5 ಕಾಂಡೆ ಜಾತ್ರೆಗೆ ಕೊಡಿಯೇರುನ 12 ರಾತ್ರಿ ಮಹಾರಥೋತ್ಸವ, 13 ಜಳಕ ನಡಪೆರವುಂಡು. ವಾಣಿಜ್ಯವಾದ ಗಳಸಿನ ಎಲ್ಪಿಜಿ ಸಿಲಿಂಡರ್ ಬಿಲೆಟ್ ಶುಕ್ರವಾರ ಹೊರಡ್ದೊರನೆ ಬರಾಬರಿ 990 ರೂಪಾಯಿಗೆ ಏರ್ದಂಡು. 1,000 ಹೋಟೆಲ್ ರೆಸ್ಟೋರೆಂಟ್ ಉದ್ಯಮಿಗಳಿಗೆ ದುಡ್ಡು ಮಲ್ಲ ಪುದೆ ಬೂರ್ದುಂಡು. ವಾಣಿಜ್ಯವಾದ ಗಳಸಿನ ಎಲ್ಪಿಜಿ ಸಿಲಿಂಡರ್ ಬಿಲೆಟ್ ಶುಕ್ರವಾರ ಹೊರಡ್ದೊರನೆ ಬರಾಬರಿ 990 ರೂಪಾಯಿಗೆ ಏರ್ದಂಡು. 1,000 ಹೋಟೆಲ್ ರೆಸ್ಟೋರೆಂಟ್ ಉದ್ಯಮಿಗಳಿಗೆ ದುಡ್ಡು ಮಲ್ಲ ಪುದೆ ಬೂರ್ದುಂಡು. ವಾಣಿಜ್ಯ ಸಿಲಿಂಡರ್ ಬಿಲೆ ಏರ್ತಿಡ್ದು ಪಿದಾಯ್ದ ತೆನಸು ವಸ್ತುಲಿನ ಬಿಲೆ ಏರ್ತದ ಪೋಡಿಗೆ ಎದುರಾದಂಡು. ಎಲ್ಪಿಜಿ ಬಿಲೆ ಏರ್ತೆ ಬಗೆಟ್ಟು ಮಾಧ್ಯಮ ಪ್ರತಿನಿಧಿಗಳಿಗೆ ಅಭಿಪ್ರಾಯ ಕೊನ್ನ ಹೋಟೆಲ್ ಧನಿಕಲಿನ ಸಂಘದ ರಾಜ್ಯ ಒತ್ತು ಗುರ್ಕಾರ್ಯರು ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟಿ ಪಾತಿರ್ದು ಗ್ಯಾಸ್ ಸಿಲಿಂಡರ್ ಕೊರತೆ ಬುಕ್ಕ ಬಿಲೆ ಏರ್ತಿಡ್ದು ಹೋಟೆಲ್ ಬುಕ್ಕ ರೆಸ್ಟೋರೆಂಟ್ ಯಜಮಾನರು ಬಾರಿ ಮಲ್ಲ ಕಷ್ಟೋಡು ಬೂರ್ದೇರು. ಕೆಲವರು ಕಾಂಡೆ ಹೋಟೆಲ್ ಬಾಕಿಲ್ ದೆತ್ತದು ಮಧ್ಯಾಹ್ನದ ಬೊಕ್ಕ ಬಂದು ಮಲ್ಪನ ಸ್ಥಿತಿಗೆ ಮುಟ್ಟಿದೇರು. ನನ್ನ ಕೆಲವರು ಐಟಮ್ಲೇನು ಮಲ್ತೊಂದು ದಿನ ದೆತ್ತೊಂದುಲ್ಲೇರು. ಇರಾನ್ ಅಮೇರಿಕಾ ಕೊಳಲ ಅಕೇರಿ ಅಂಡಲ ಗ್ಯಾಸ್ ಸಮಸ್ಯೆ ಮಾತ್ರ ಪರಿಹಾರ ಆತಜಿಂದ ಪಂಡೇರು. ನಿಮಗೆಲ್ಲ ಗೊತ್ತಿದೆ ಪರಿಸ್ಥಿತಿ ಹೇಗಿದೆ ಎಂತಂತ ಗೊತ್ತಿಲ್ಲ. ಒಂದೊಂದು ಗ್ಯಾಸ್ ಕೊಟ್ಟುಕೊಂಡು ಕೆಲವು ಕಡೆಯಲ್ಲಿ ಕೆಲವು ಐಟಮ್ಗಳೇ ಇಲ್ಲ. ಎಣ್ಣೆಯಲ್ಲಿ ಮಾಡುವಂಥ ಯಾವ ಐಟಮ್ ಇಲ್ಲ. ಇಡ್ಲಿಯಲ್ಲಿ ಸ್ವಲ್ಪ ಮಾಡಿಕೊಂಡು ಇದು ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಹೋಟೆಲ್ನವರು ಭಾರಿ ದೊಡ್ಡ ಸಂಕಷ್ಟದಲ್ಲಿದ್ದಾರೆ. ಬೆಳಿಗ್ಗೆ ಮಾಡಿಕೊಂಡು ಮಧ್ಯಾಹ್ನ ಬಂದ್ ಮಾಡಿಕೊಂಡಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಬೆಳಿಗ್ಗೆ ಒಂದು ಐಟಮ್ ಮಾಡಿದರೆ ಮಧ್ಯಾಹ್ನ ಒಂದು ಐಟಮ್ ಮಾಡಿ ಅಷ್ಟಕ್ಕೆ ದಿನ ತೆಗಿತಾ ಇದ್ದಾರೆ. ಅದು ಯಾವ ರೀತಿ ಸರಿ ಆಗ್ತದೆ, ಯಾವಾಗ ಸರಿ ಆಗ್ತದೆ, ಯಾವಾಗ ಇದರ ಬಗ್ಗೆ ಯಾರು ಚಿಂತನೆಯನ್ನು ಯಾರು ಸರಿ ಗೊತ್ತಿಲ್ಲ. ಇವತ್ತು ಸರಿ ಆಯ್ತದೆ, ನಾಳೆ ಸರಿ ಆಗುತ್ತೆ, ಯುದ್ಧ ಗುಂಬುತ್ತೆ
ಈಗ ಸ್ಥಗಿತವಾದರೂ ಕೂಡ ಗ್ಯಾಸಿನ ಸಮಸ್ಯೆ ಇನ್ನೂ ಪರಿಹಾರ ಆಗಲಿಲ್ಲ. ಅದು ಯಾಕೆ ಆಗಲಿಲ್ಲ ಅಂದರೆ ನಮಗೆ ಗೊತ್ತಿಲ್ಲ. ಇವತ್ತಿನ ಬೆಳಗಿನ ಪರಿಸ್ಥಿತಿ ನೋಡುವಾಗ ಇಷ್ಟು ಒಂದೇ ಸಾಮಾನ್ಯ 991 ರೂಪಾಯಿ ಜಾಸ್ತಿ ಮಾಡಿದೆ ಅಂತ ಹೇಳುವಾಗ ಒಂದು ಆಘಾತಕ್ಕೆ ಕೆಳಗೆ ಬಿದ್ದಾಗ ಆಗಿದೆ. ಅಂಥ ಪರಿಸ್ಥಿತಿಯಲ್ಲಿ ಇರುವಾಗ ದಿನ ಈ ರೀತಿ ಜಾಸ್ತಿ ಮಾಡಿದರೆ ನಾವು ಗ್ರಾಹಕರ ಮೇಲೆ ಎಷ್ಟು ಹೇಗೆ ಏರಿಸೋದು, ಅವರಿಗೆ ಹೇಗೆ ಕೊಡುವುದು ಅಂತ ಚಿಂತನೆಯಲ್ಲಿದ್ದೇವೆ. ಅದಕ್ಕೆ ಲಭ್ಯತೆ ಹೇಗಿದೆ ಸರ್? ಸಿಲಿಂಡರ್ ಲಭ್ಯತೆ ಹೇಗೆ ಸಿಗ್ತದೆ? ಈಗ ಲಭ್ಯತೆ ಇಲ್ಲ. ಒಂದು ದಿವಸ ಕೊಟ್ಟರೆ 2 ದಿವಸ ಬಿಟ್ಟು ನೋಡುವ, ಬಂದರೆ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಕೂಡ ಆ ಥರ ಡಿಮಾಂಡ್ ಇದೆ. ಯಾಕಂತೇಳಿದ್ರೆ ಒಂದು ಗ್ಯಾಸ್ ಅಂತ ಹೇಳಿದ್ರೆ ಎಲ್ಲ ಕಡೆ ನಮಗೆ ಬೇಕು ಮತ್ತು ಅದರ ನಂತರ ಗೊತ್ತಿದೆ ಮುಂದಿನ ಕಡೆಯಲ್ಲಿ ಹೆಚ್ಚಿಗೆ ಬೇಕಾದರೆ ಅವರೇ ಆ ರೇಟು ಬೇರೆ ಬೇರೆ ಕಡೆಯಲ್ಲಿ ಎಲ್ಲ ಇದು ಮಾಡ್ತಾ ಇದ್ದಾರೆ, ಜಾಸ್ತಿಯಲ್ಲಿ ಮಾಡುವವರು ಇದ್ದಾರೆ. ಚೆನ್ನಾಗಿ ತಿಂಡಿ ದರ ಏರಿಕೆ ಮಾಡಬೇಕೆಂಬ ಚಿಂತನೆಯಲ್ಲಿದೆ. ಅದು ಇವತ್ತು ಸರಿ ಆದರೆ ಸುಮ್ಮನೆ ಮಾಡಿ ಏನು ಪ್ರಯೋಜನ? ನಾಳೆ ಸರಿ ಆಗ್ಬೋದು, ನಾಳೆ ಸರಿ ಆಗ್ಬೋದು. ಗ್ಯಾಸಿನ ಬಗ್ಗೆ ಅದರ ಬಗ್ಗೆ ಚಿಂತನೆ ಮಾಡ್ತಾ ಇರುವಾಗ ಒಮ್ಮೆ ಜಾಸ್ತಿ ಏರಿಸಿದೆ ಕಡಿಮೆ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಇಷ್ಟುವರೆಗೆ ಅದಕ್ಕೆ ಕಾಯ್ತಾ ಇದ್ದೇವೆ, ನಾಳೆ ಸರಿ ಆಗ್ಬೋದು. ಆದರೆ ಇವತ್ತು ಸಡನ್ನೇ ಆ 991 ರೂಪಾಯಿ ಏರಿಸಿದ್ದು ನೋಡುವಾಗ ಇದು ಹೆಚ್ಚಿನ ಅಂಶ, ಇದು ಸಮಸ್ಯೆ ಬರಬಹುದು ಅಂತೇಳಿ ನಮಗೆ ಒಂದು ಕಳವಳ ಆಗಿದೆ. ಬಂಟ್ವಾಳ ತಾಲೂಕು ಸಿದ್ದಕಟ್ಟೆದ ಕೊರಿಯಾರ್ ಶ್ರೀ ದುರ್ಗಾ ಮಹಾಮಾಯಿ ದೇವಸ್ಥಾನಡು ಮೇರಡ್ಡುಮುಟ್ಟ ಪೀರ ಪ್ರತಿಷ್ಠೆ ಬ್ರಹ್ಮ ಕಲಶದ ಕಾರ್ಯಲು ನಡೆತೊಂದಿತ್ತದು ಶುಕ್ರವಾರ ಬ್ರಹ್ಮ ಕಲಶ ನಡಪಾಯಿರು. ಬಂಟ್ವಾಳ ತಾಲೂಕು ಸಿದ್ದಕಟ್ಟೆದ ಕೊರಿಯಾರ್ ಶ್ರೀ ದುರ್ಗಾ ಮಹಾಮಾಯಿ ದೇವಸ್ಥಾನಡು ಮೇರಡ್ಡುಮುಟ್ಟ ಪೀರ ಪ್ರತಿಷ್ಠೆ ಬ್ರಹ್ಮ ಕಲಶದ ಕಾರ್ಯಲು ನಡೆತೊಂದಿತ್ತದು ಶುಕ್ರವಾರ ಬ್ರಹ್ಮ ಕಲಶಗೂ ಅಟ್ಟಣೆ ಆದಿತ್ತಂಡ ನಡುವಂತಾಡಿ ಬಾಲಕೃಷ್ಣ ಪಾಂಗಣ್ಣಯ್ಯ ಬೊಕ್ಕ ವಿದ್ವಾನ್ ಪ್ರಕಾಶ್ ಆಚಾರ್ಯ ಪೂಂಜ ಪೌರೋಹಿತ್ಯಡು ಕಾಂಡೆ ಗಣಪತಿಯಾಗ ಕಲಶಾಭಿಷೇಕ ಸುರುಪತದ ಅಕೇರಿಗೆ ಬ್ರಹ್ಮ ಕಲಶದ ಅಭಿಷೇಕ ಮಲ್ತೇರು. ಮಧ್ಯಾಹ್ನ ಮಹಾಪೂಜೆ ನುಪ ಪ್ರಸಾದ ಅಟ್ಟಣೆ ಆದಿತ್ತಂಡ ಊರ ಪರವರ ಭಕ್ತರು ಬ್ರಹ್ಮ ಕಲಶಡು ಪಾಲ್ದಿತ್ತೊಂದು ಕಾರ್ಯಕ್ರಮ ಪೊರ್ಲು ಮಲ್ತು ಕೊರಿಯರು. ಶಾಸಕರು ರಾಜೇಶ್ ನಾಯಕ್ ಬ್ರಹ್ಮ ಕಲಶ ಸಮಿತಿದ ಮರ್ಯಾದೆ ಗುರುಕಾರ್ಯರು ದುಂಬದ ಮಂತ್ರಿ ಬಿ ರಮಾನಾಥ್ ರೈ ಬೊಕ್ಕ ಹೇಮಚಂದ್ರ ಸಿದ್ದಕಟ್ಟೆ ಗುರುಕಾರ್ಯರು ಉಮೇಶ್ ಗೌಡ, ಕಾರ್ಯ ಸಂಜೀವ ಎಲ್ಪೆಲ್, ಜೀರ್ಣೋದ್ಧಾರ ಸಮಿತಿದ ಗುರುಕಾರ್ಯರು ಗಂಗಾಧರ ಗೌಡ ಕುಕ್ಕೇಡಿ, ಮರ್ಯಾದೆ ಗುರುಕಾರ್ಯ ಪ್ರಭಾಕರ್ ಪ್ರಭು ನಡಿಬೈಲ್ ಕರ್ಪೆ ಬೊಕ್ಕ ದುರ್ಗಾದಾಸ್ ಶೆಟ್ಟಿ ಕರೆಂಕಿಜೆ, ಕಾರ್ಯಂತಿರು ಗಣೇಶ್ ಕಣಿಯೂರು, ಆಡಳಿತ ಮುಕ್ತೇಸರಿ ಯಶೋಧರ ಗೌಡ ಕೊರಿಯಾರ್, ಕಾರ್ಯಂತಿರು ಲೋಕಯ್ಯ ಬಚ್ಚಿರಪಲ್ಕೆ, ಒಂಜನೆ ಗುರುಕಾರ್ಯರು ಗೋಪಾಲನ್ ಕೊರಿಯಾರ್, ರಡ್ಡನೆ ಮುಕ್ತೇಸರರು ಓಬಯ್ಯ ಗೌಡ ಕುಕ್ಕೇಡಿ ಪೊರ್ತುಡಿ ಇತ್ತದ ಶ್ರೀ ದುರ್ಗಾ ಮಹಾಮಾಯಿ ದೇವಿರನ ಇಂಬು ನಟ್ಟುಂಡೆರು. ಮುಲ್ಕಿ ಮಟ್ಟು ಕರಿಯದ ಕಾರ್ಣಿಕದ ಕೋರ್ದಬ್ಬು ದೈವಸ್ಥಾನುಡು ಶುಕ್ರವಾರ ಕಾಣೆ ಪಂಜುರ್ಲಿ ಬೊಕ್ಕ ಗುಳಿಗಾ ದೈವಲಿನ ನೇಮ ಮಧ್ಯಾಹ್ನ ಜುಮಾದಿ ಬಂಟ ದೈವಲಿನ ನೇಮ ನಡೆತದ. ಮುಲ್ಕಿ ಮಟ್ಟು ಕರಿಯದ ಕಾರ್ಣಿಕದ ಕೋರ್ದಬ್ಬು ದೈವಸ್ಥಾನುಡು ಕೋರ್ದಬ್ಬು ತನ್ನಿ ಮಾಣಿಗ ಜುಮಾದಿ ಬಂಟ ಬೊಕ್ಕ ಪರಿವಾರ ದೈವಲಿನ ವರ್ಷದ ನೇಮ 2 ದಿನ ನಡೆತಂಡ. 2 ದಿನ ಶುಕ್ರವಾರ ಕಾಂಡೆ ಪಂಜುರ್ಲಿ ಬೊಕ್ಕ ಗುಳಿಗ ದೈವಲಿನ ನೇಮ ಮಧ್ಯಾಹ್ನ ಜುಮಾದಿ ಬಂಟ ದೈವಲಿನ ನೇಮ ನಡೆತಂಡ. ಮಟ್ಟು ದೆಪ್ಪುಣಿ ಕೊಕ್ರಾಣಿ ಕರೆ ಗ್ರಾಮಸ್ಥರು ಊರ ಪರವರ ಭಕ್ತರು ನೇಮ ತೂದು ಮೂಲ್ಯದೆ ತೊಂಡೆರು. ಮಟ್ಟು ಕರಿಯದ ಕೋರ್ದಬ್ಬು ದೈವಸ್ಥಾನದ ಆಡಳಿತ ಸಮಿತಿ ಗುರುಕಾರ್ಯರು ಹರೀಶ್ ಬಿ ಕರ್ಕೇರ ನಮ್ಮ ಕುಡ್ಲ, ಪ್ರಧಾನ ಕಾರ್ಯಂತರು ಧನಂಜಯ ಮಟ್ಟು ಬೊಕ್ಕ ಸರ್ವ ಸದಸ್ಯರು ಮರ್ಯಾದೆ ಗುರುಕಾರ್ಯರು ಗುತ್ತಿನಾರು ಸುಧಾಕರ್ ಶೆಟ್ಟಿ ದೆಪ್ಪುಡಿ ಗುತ್ತು, ಆಡಳಿತ ಸಮಿತಿ ಬೊಂಬೈದ ಗುರುಕಾರ್ಯರು ಶರದ್ ಕೆ ಕೋಟ್ಯಾನ್, ಪ್ರಧಾನ ಸಲಹೆಗಾರರು ದಿನೇಶ್ ಅಮೀನ್ ಮಟ್ಟು, ಪ್ರಧಾನ ಪೂಜಾರಿ ಪ್ರಕಾಶ್ ಅಮೀನ್ ಉಳಿಪಾಡಿ ನೇಮತೂದು ದೈವಲಿನ ಇಂಬು ನಟ್ಟುಂಡೆರೆ.
ಉರಾಲಸೀಮೆ ಅಡ್ಡೂರು ಗ್ರಾಮದ ಗಂದಾಡಿ ಶ್ರೀ ಸೋಮನಾಥೇಶ್ವರ ದೇವಸ್ಥಾನಡು ಶನಿವಾರ ಪ್ರತಿಷ್ಠಾಂಗ ಅಷ್ಟಬಂಧ ಬ್ರಹ್ಮಕಲಶ ನಡಪಾಯಿರು. ಉರಾಲಸೀಮೆ ಅಡ್ಡೂರು ಗ್ರಾಮದ ಗಂದಾಡಿ ಶ್ರೀ ಸೋಮನಾಥೇಶ್ವರ ದೇವಸ್ಥಾನಡು ಪ್ರತಿಷ್ಠಾಂಗ ಅಷ್ಟಬಂಧ ಬ್ರಹ್ಮಕಲಶದ ಧಾರ್ಮಿಕ ಕಾರ್ಯಲು ಏಪ್ರಿಲ್ 26కు ಶುರುವಾದ ಮೇ ಮೂಜುಮುಟ್ಟ ಪೊಳಲಿ ಸುಬ್ರಹ್ಮಣ್ಯ ತಂತ್ರಿ ಬೊಕ್ಕ ವೆಂಕಟೇಶ ತಂತ್ರಿಲಿನ ಪೌರೋಹಿತ್ಯಡು ಪ್ರಧಾನ ಪೂಜೆ ಮಲ್ಪನ ರಾಮಚಂದ್ರ ಭಟ್ ಗಂದಾಡಿ ಇತದ ನಡೆತಂದುಂಡು. ಶನಿವಾರ ಬ್ರಹ್ಮಕಲಶಗೂ ಅಟ್ಟಣೆ ಆದಿತ್ತಂಡು. ಕಾಂಡ ಗಣಪತಿ ಹೋಮ, ತೈಲಾಭಿಷೇಕ, ಪರಿಕಲಶಾಭಿಷೇಕ ಮಲ್ತದ ಕೇರಿಗೆ ಬ್ರಹ್ಮಕಲಶ ನಡಪಾಯಿರು. ಗಣಪತಿ ದೇವರಿಗೆ ಕಲಶ ಮೈತದ ಮಧ್ಯಾಹ್ನ ಶ್ರೀ ಸೋಮನಾಥೇಶ್ವರ ದೇವರಿಗೆ ಬೊಕ್ಕ ಗಣಪತಿ ದೇವರು ಸೇರಿನಂಚ ಪರಿವಾರ ದೇವರ್ಕಳರಿಗೆ ಮಹಾಪೂಜೆ ಮಲ್ತದ ಮಲ್ಲಮಟ್ಟದ ನುಪ್ಪ ಪ್ರಸಾದ ನಡೆತಂಡ. ಗಂದಾಡಿ ಸೋಮನಾಥೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರ್ಕಾರ್ಯರು ರಂಗನಾಥ್ ಭಟ್ ಗಂದಾಡಿ, ಮರ್ಯಾದೆ ಗುರ್ಕಾರ್ಯರು ನಾರಾಯಣ್ ಭಟ್ ಗಂದಾಡಿ, ಕಾರ್ಯಂತರು ಗಣೇಶ್ ರಾವ್ ಪೊಳಲಿ, ಪಣವ ಗುರ್ಕಾರ್ಯರು ಸುಕೇಶ್ ಭಟ್ ಗಂದಾಡಿ, ಜತೆ ಪಣವ ಗುರ್ಕಾರ್ಯರು ತಿಮ್ಮಪ್ಪ ಉದ್ದಬೊಟ್ಟು, ಜೀರ್ಣೋದ್ಧಾರ ಸಮಿತಿ ಗುರ್ಕಾರ್ಯ ರವಿಶಂಕರ್ ರಾವ್ ನೂಯಿ, ಜೀರ್ಣೋದ್ಧಾರ ಬ್ರಹ್ಮಕಲಶ ಸಮಿತಿಯ ಪ್ರಧಾನ ಕಾರ್ಯಂತರು ಧನಂಜಯ ಭಟ್ ಗಂದಾಡಿ, ಪಣವ ಗುರ್ಕಾರ್ಯರು ಕಮಲಾಕ್ಷ ಭಟ್ ಗಂದಾಡಿ, ಬ್ರಹ್ಮಕಲಶ ಸಮಿತಿಯ ಗುರ್ಕಾರ್ಯರು ಸೂರೇಶ್ ಶೆಟ್ಟಿ ಅಡ್ಡೂರು ಗುತ್ತು, ಪಣವ ಗುರ್ಕಾರ್ಜಿ ವತ್ಸಲ ಗಂದಾಡಿ, ಜತೆ ಕಾರ್ಯಂತರು ಉದಯ ಆಚಾರ್ಯ ಬೊಕ್ಕ ಪವಿತ್ರ ಶೆಟ್ಟಿ, ಸಮಿತಿಲಿನ ಮಾತಾ ಸದಸ್ಯರು, ಪುರಾಲ್ದ ಸೀಮೆದ ಭಕ್ತರು, ಬರವರ ಭಕ್ತರು ಈ ಪೊರ್ತುಡಿತದ ದೇವರನ್ನ ಇಂಬು ನಟ್ಟುಂಡೇರು. ಮೇಮೂಜ ಕೈತಾರ ರಾತ್ರಿ 7 ಗಂಟೆಗೂ ಜಾರಂದಾಯ ಬುಕ್ಕ ಜುಮಾದಿ ದೈವಲಿನ ನೇಮ ನಡಪರೆ ಉಂಡು. ಕುಡ್ಲ ಅಶೋಕನಗರ ಶೇಡಿಗುರಿ ವಾಸುಕಿ ನಗರದ ಶ್ರೀ ನಾಗಬ್ರಹ್ಮ ಸಪರಿವಾರ ದೇವರಿನ ಸನ್ನಿಧಾನಡು 21ನೇ ವರ್ಷದ ಪ್ರತಿಷ್ಠಾ ಮಲ್ಲ ಉಚ್ಚಯ ಶುಕ್ರವಾರ ನಡೆತದ. ಕುಡ್ಲ ಅಶೋಕನಗರ ಶೇಡಿಗುರಿ ವಾಸುಕಿ ನಗರದ ಶ್ರೀ ನಾಗಬ್ರಹ್ಮ ಸಪರಿವಾರ ದೇವರಿನ ಸನ್ನಿಧಾನಡು 21ನೇ ವರ್ಷದ ಪ್ರತಿಷ್ಠಾ ಮಲ್ಲ ಉಚ್ಚಯ ಶುಕ್ರವಾರ ಅಟ್ಟಣೆ ಮಲ್ತದಿತ್ತರು. ಕಾಂಡ ಕ್ಷೇತ್ರದ ಕಾರ್ಣಿಕ ಶಕ್ತಿಲಾಯನ ಶ್ರೀ ನಾಗಬ್ರಹ್ಮ ಬೊಕ್ಕ ಪರಿವಾರ ಶಕ್ತಿಲಾಯನ ನಂದಿಗೋಣ ಕ್ಷೇತ್ರಪಾಲ ಲೆಕ್ಕಸಿರಿ ಬೊಕ್ಕ ಗುಳಿಗ ದೈವಲಿಗೆ ಪ್ರಾರ್ಥನೆ, ಕಳಶ ಗಣಹೋಮ, ನವಕ ಕಲಶ ಪ್ರಧಾನ ಹೋಮ, ಕಲಶಾಭಿಷೇಕ, ಪ್ರಸನ್ನ ತಂಬಿಲ ಪೂಜೆ, ವಿಶ್ವಕುಮಾರ ಜೋಯಿಸೇರು ಕೋಡಿಕಲ್ ತುಂಬಾಳ್ತೆಡೆ ನಡೆತಂಡ. ತುಡರ್ ಬುಲ್ಪ ಪೊತ್ತಾದ ಕಾರ್ಯಕ್ರಮ ಉದೀಪನ ಮಲ್ತೆರು. ಬಿಜೆಪಿ ಮಾಹಿತಿದಾರರು ರಾಜಗೋಪಾಲ್ ರೈ, ನಮ್ಮ ಕುಡ್ಡ ಚಾನೆಲ್ ನಿರ್ದೇಶಕರು ಮೋಹನ್ ಬೀಕರ್ಕೇರ, ಭಗತ್ ಸಿಂಗ್, ಸಂಘಟನೆ ಗುರ್ಕಾರ್ಯರು ವಸಂತ್ ಕುಮಾರ್, ದುಮ್ಮದ ಪಾಲಿಕೆ ಸದಸ್ಯರು ಜಯಲಕ್ಷ್ಮಿ ಶೆಟ್ಟಿ, ಸಮಿತಿಯ ಪದಾಧಿಕಾರಿ ಲಾಯನ ಉಮೇಶ್ ಶ್ರೀಯಾನ್ ಬಂಗಾಡಿ, ಚಂದ್ರಶೇಖರ, ದೇವಿ ಪ್ರಸಾದ್, ಹೇಮಚಂದ್ರ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿರು. ಮತಾದನ ಸಹಕಾರಡು ಮಾತೆರ್ನಲ ಆ ಊರ್ದ ಪರವಡಿಸಿನ ಜನಕುಲ್ಲ ಮಾತ ಸಹಕಾರಡು ಆಪಿನಂಚಿತಿನ ನನ ಆ ಗಣಹಮ ಅಂಚನೆ ನವಕಲಶ ಪ್ರಧಾನೋಹಮ ಅಂಚನೆ ನಾಗದೇವರಿಗೆ ಪ್ರಸನ್ನ ತಮ್ಮಿಲ ಪೂಜೆ ಅಂಚನೆ ಅನ್ನ ಸಂತರ್ಪಣೆ ಮಾತ ಆ ನಾಗದೇವರೇ ತನ್ನ ಚಿತ್ತೋಡು ಸಂತೋಷ ಸ್ವೀಕಾರವಂತಂದು ಆಪಿನಂಚಿತ್ತಿನ ಕಾರ್ಯ ಮಾತ ನೇರುಪಿನ ಮಾಡು ನಡಪಾದು ಕೊರ್ಲೆ ದೇವರ ಪಣದು ಆ ಕರ್ಮದ ಆದಿಭಾಗಡು ಆ ನಾಗದೇವನ ಸನ್ನಿಧಾನಡು ಭಕ್ತಿಪೂರ್ವಕ ಮನಸ್ಸು ಮನರಿಕುವಂತಂದು ಮಂತ್ರಾಕ್ಷತೆ ಪಾಡಲಿ. ಓಂ ತದೇವ ಲಗ್ನಂ ಸುಧಂ ತದೇವ ತಾರಾಬಲಂ ತಂದೇವ ವಿದ್ಯಾಬಲಂ ದೈವಪದಂ ತದೇವ ಲಕ್ಷ್ಮೀಪದೇ ಇಂದ್ರಂ ಸುರಾಮಿ. ಶ್ರೀ ನಾಗದೇವರ ಪಾದಾನಂದಕ್ಕೆ ಗೋವಿಂದಾರಿ ಗೋವಿಂದ. ದೇವಸ್ಥಾನಲಿನ ಜೀರ್ಣೋದ್ಧಾರ ಬ್ರಹ್ಮಕಲಶ ನಮ್ಮ ಊರ್ದ ಪಿರ್ಮೆಂದು ಸೋದೆ ವಾದಿರಾಜ ಮಠದ ಶ್ರೀ ವಿಶ್ವ ವಲ್ಲಭ ತೀರ್ಥ ಸ್ವಾಮೀಜಿ ಪಂತೆರು. ಪಡುಬಿದ್ರೆ ಮಹಾಲಿಂಗೇಶ್ವರ ದೇವಸ್ಥಾನಡು ಶುಕ್ರವಾರ ನಡೆತಿನ ಧಾರ್ಮಿಕ ಸಭೆ ಉದೀಪನ ಮಲ್ತದ 6 ಆಶೀರ್ವಚನ ಕೊರಿಯರು. ಒಡಿಪು ಜಿಲ್ಲೆ ಪಡುಬಿದ್ರದ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನಡು ಪಿರ ಪ್ರತಿಷ್ಠೆ ಬ್ರಹ್ಮಕಲಶದ ಗೌಜಿ ಕ್ಷೇತ್ರದ ತಂತ್ರಿಲಾಯನ ಗೊಡವೂರು ಕಂಬ್ಳಕಟ್ಟದ ರಾಧಾಕೃಷ್ಣೋಪಾಧ್ಯಾಯರ ಪೌರೋಹಿತ್ಯಡು ಪ್ರಧಾನ ಪೂಜೆ ಮಲ್ಪನ ಎಚ್ ಪದ್ಮನಾಭ ಭಟ್ರು ಬೊಕ್ಕ ವೈ ಗುರುರಾಜ ಭಟ್ರು ಇತದು ನಡೆತೊಂದಿತದ. ಶುಕ್ರವಾರ ಕಡೆ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಸಂಸ್ಥಾನ ಪೂಜೆ ಮಲ್ತೆರು. ಅಷ್ಟೋತ್ತರ ನಾರಿಕೇಳ ಗಣಯಾಗ, ಮಹಾರುದ್ರಯಾಗ, ತತ್ವ ಹೋಮ, ತತ್ವ ಕಲಶ ಪ್ರತಿಷ್ಠೆ, ನವಕ ಪ್ರಧಾನ ಯಾಗ, ತತ್ವ ಕಲಶಾಭಿಷೇಕ, ಪಂಚಬ್ರಹ್ಮಯಾಗ, ಅಥರ್ವ ಶೀರ್ಷ ಗಣಯಾಗ, ನವಕ ಪ್ರಧಾನ ಕಲಶಾಭಿಷೇಕ ಕ್ಷೇತ್ರಡು ನಡೆತಂಡ. ಧಾರ್ಮಿಕ ಸಭೆ ಗುರ್ಕಾರ್ಮೆ ವಹಿಸಿದಿನ ಜೀರ್ಣೋದ್ಧಾರ ಬೊಕ್ಕ ಬ್ರಹ್ಮಕಲಶ ಸಮಿತಿಯ ಗುರ್ಕಾರ್ಯರು ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಎತ್ಕೊಂಡಿರು. ಸೋದೆ ವಾದಿರಾಜ ಮಠದ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದರು ಧಾರ್ಮಿಕ ಸಭೆಯನ್ನು ಉದೀಪನ ಮಲ್ತೆರು.
ಸ್ವಾಮೀಜಿ ಆಶೀರ್ವಚನ ಕೊಡ್ದು ನಮ್ಮ ಪರಂಪರೆದ ಮಾತಾ ದೇವರಿನ ಆರಾಧನೆ ಮಲ್ಪನ ಎಡ್ಡೆ ಸಂಪ್ರದಾಯನ ದುಂಬುಕೊನವುಡು ದೇವಸ್ಥಾನಲಿನ ಜೀರ್ಣೋದ್ಧಾರ ಬ್ರಹ್ಮಕಲಶ ನಮ್ಮ ಊರದ ಪೇರ್ಮೆಂದು ಪಂಡಿರು ಅದಮಾರು ಮಠದ ಕಿರಿಯ ಸ್ವಾಮೀಜಿ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದಿರು ಆಶೀರ್ವಚನ ಕೊಡ್ದು ಸಮಾಜ ಗಟ್ಟಿ ಆಪನವಲು ದೇವಸ್ಥಾನಲಿನ ಪಾಲ್ಮಲ್ಲೆ ಪ್ರತಿಯೊರಿನ ಹೃದಯಡು ಭಗವಂತೆ ನಿಲೆ ಊರಡೆಂದು ಪಂಡೇರು ದೇವಸ್ಥಾನದ ಪುಷ್ಕರಣಿ ಅಭಿವೃದ್ಧಿಗೆ ಕರ್ನಾಟಕ ಬ್ಯಾಂಕ್ CSR ನಿಧಿ ಹಿಡಿದು 35,38,125 ರೂಪಾಯಿನ AGM ರವಿ ವೈದ್ಯ ಡಾಕ್ಟರ್ ಪ್ರಕಾಶ್ ಶೆಟ್ಟಿರನ ಕೈಕ ಕೊರಿಯರು ತಂತ್ರಿಯರು ರಾಧಾಕೃಷ್ಣ ಉಪಾಧ್ಯಾಯ ಪೂಜೆ ಮಲ್ಪನ ಪದ್ಮನಾಭ ಭಟ್ ಗುರುರಾಜ್ ಭಟ್ ಬೊಕ್ಕ ದಾನಿಲೆಗೆ ತಮ್ಮನದ ಮರ್ಯಾದೆ ಮಲ್ತೆರು ದುಮ್ಮದ ಮಂತ್ರಿ ಜಯಪ್ರಕಾಶ್ ಹೆಗ್ಡೆ ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಶಾಸಕರಾಯನ ಗುರುಮೆ ಸುರೇಶ್ ಶೆಟ್ಟಿ ಯಶ್ಪಾಲಿ ಸುವರ್ಣ ಡಾಕ್ಟರ್ ಭರತ್ ಶೆಟ್ಟಿ ದೇವಸ್ಥಾನದ ಅನುವಂಶಿಕ ಮುಕ್ತಿ ಸಿರಿಪೇಟೆ ಮನೆ ಭವಾನಿ ಶಂಕರ್ ಹೆಗ್ಡೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಗುರುಕಾರ್ಯ ಸತೀಶ್ ಶೆಟ್ಟಿ ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟಿ ಪದ್ಮರಾಜ್ ರಾಮಯ್ಯ ಇಂಚ ಬೇತೆ ಕ್ಷೇತ್ರ ವಲಯದ ನಾಯಕಿಯರು ಬ್ರಹ್ಮಕಲಶ ಸಮಿತಿ ಪ್ರಧಾನ ಕಾರ್ಯಂತರು ಮುರಳಿನಾಥ್ ಶೆಟ್ಟಿ ಸೇರಿನಂಚ ಸಮಿತಿಯ ಪದಾಧಿಕಾರಿಗಳು ಧಾರ್ಮಿಕ ಸಭೆಟ್ಟಿದ್ದರು ಡಾಕ್ಟರ್ ರಾಘವೇಂದ್ರ ರಾವ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಈ ನಮ್ಮ ಕ್ಷೇತ್ರವನ್ನು ದೇವಸ್ಥಾನಗಳ ಬೀಡು ಅಂತ ಹೇಳುತ್ತಾರೆ. ನಮ್ಮ ಈ ಪ್ರಾಂತದಲ್ಲಿ, ಕರಾವಳಿಯ ಪ್ರಾಂತದಲ್ಲಿ ಇಲ್ಲದೆ ಇರುವಂತಹ ದೇವಸ್ಥಾನಗಳಿಲ್ಲ. 10 ಹಲವು ರೀತಿಯಲ್ಲಿ ಅನೇಕ ದೇವತೆಗಳ ದೇವಸ್ಥಾನಗಳ ಬೀಡು ನಮ್ಮ ಈ ಒಂದು ಕರಾವಳಿ, ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿ ನಮಗೆಲ್ಲ ಬಹಳ ಹೆಮ್ಮೆ ಆಗ್ತದೆ. ಎಲ್ಲಾ ದೇವತೆಗಳ ಆರಾಧನೆಯನ್ನು ಮಾಡುವ ಆ ಒಂದು ಸತ್ ಸಂಪ್ರದಾಯವನ್ನು ನಮ್ಮ ಹಿರಿಯರು, ನಮ್ಮ ಪರಂಪರೆ, ನಮ್ಮ ಮಧ್ವಾಚಾರ್ಯರು ಈ ಭೂಮಿಯಲ್ಲಿ ಹಾಕಿಕೊಟ್ಟಿದ್ದಾರೆ ಅನ್ನುವ ದೃಷ್ಟಿಯಿಂದಲೇನೆ ಬಹುಶಃ ನಮ್ಮ ಊರಿನಲ್ಲಿ ಎಲ್ಲಾ ದೇವಸ್ಥಾನಗಳು ಕೂಡ ಬಹಳ ವೈಭವದಿಂದ ಜೀರ್ಣೋದ್ಧಾರಗೊಳ್ತಾ ಉಂಟು, ಬಹಳ ವೈಭವದಿಂದ ಬ್ರಹ್ಮಕಲಶೋತ್ಸವ ನಡೀತಾ ಉಂಟು. ಇದು ನಮ್ಮ ಈ ಊರಿನ ಹೆಮ್ಮೆ. ಸಮಾಜ ಗಟ್ಟಿಯಾಗಬೇಕಂದ್ರೆ ದೇವಸ್ಥಾನಗಳ ನಿರ್ಮಾಣ ತುಂಬ ಮುಖ್ಯ. ಹೊಸ ದೇವಸ್ಥಾನ ನಿರ್ಮಾಣ ಮಾಡುವುದಕ್ಕಿಂತಲೂ ಹೆಚ್ಚಿನ ಪುಣ್ಯ ಹಳೆಯ ದೇವಸ್ಥಾನಗಳನ್ನು ಚೆನ್ನಾಗಿ ಅಲ್ಲಿ ಪೂಜೆಗಳು ನಡೆಯುವಂತೆ ನೋಡಿಕೊಳ್ಳೋದ್ರಿಂದ ಇದೆ ಅಂತ ಹೇಳಿ ಹಿರಿಯರು ಹೇಳಿದ್ದಾರೆ. ಹಾಗಾಗಿ ಇವತ್ತು ಬಹಳ ಪುಣ್ಯ ಸಂಪಾದನೆ ಅದು ಈ ಊರಿನ ಜನತೆ ಅದು ಪಡೆದಿದ್ದಾರೆ. ನಾವೆಲ್ಲ ಒಂದಾಗಿದ್ದಾಗ ಎಂತಹ ಸಾಧನೆಯನ್ನು ಕೂಡ ನಾವು ಮಾಡ್ಬೋದು ಅಂತ ಇದನ್ನು ನಾವು ಇನ್ನೂ ಕೂಡ ನಾವು ಮಾಡಿ ತೋರಿಸಲಿಕ್ಕಿದೆ. ಅತಿ ಬುದ್ಧಿವಂತಿಗೆ ಬನ್ನಗ ಪೂರ್ವ ಸಂಪ್ರದಾಯ ಆಚಾರ ವಿಚಾರ ಮಾತ ಅಂಧಕಾರಗು ಪೋಂದುಂಡೊಂದು ಮಾಣಿಲ ಶ್ರೀಧಾಮದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಪಂತೆರು ಸಿದ್ದಕಟ್ಟೆ ಕೊರಿಯರ್ ಶ್ರೀ ದುರ್ಗಾ ಮಹಾಮಾಯಿ ದೇವಸ್ಥಾನದ ಬ್ರಹ್ಮಕಲಶದ ಧಾರ್ಮಿಕ ಸಭೆ ಆಶೀರ್ವಚನ ಕೊರಿಯರು. ಬಂಟ್ವಾಳ ತಾಲೂಕು ಕುಕ್ಕಿಪಾಡಿ ಗ್ರಾಮದ ಸಿದ್ದಕಟ್ಟೆ ಕೊರಿಯರ್ ಶ್ರೀ ದುರ್ಗಾ ಮಹಾಲಕ್ಷ್ಮಿ ದೇವಸ್ಥಾನಡು ಶುಕ್ರವಾರ ಪಿರ ಪ್ರತಿಷ್ಠೆ ಬ್ರಹ್ಮಕಲಶದಲ್ಲಿ ಕೊಡು ಧಾರ್ಮಿಕ ಸಭೆ ಅಟ್ಟಣೆ ಆದಿದ್ದನು. ಬ್ರಹ್ಮಕಲಶ ಸಮಿತಿದ ಗುರುಕಾರ್ಯರು ಉಮೇಶ್ ಗೌಡ ಮಂಚಕಲ್ಲಿ ಎದ್ದುಕೊಂಡರು. ಶ್ರೀಧಾಮ ಮಾಣಿಲದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಧಾರ್ಮಿಕ ಸಭೆಯನ್ನು ಉದ್ದೀಪನ ಮಲ್ತೆರು. ರಾಜ್ಯದ ದುಮ್ಮದ ಮಂತ್ರಿ ಬಿ ನಾಗರಾಜ್ ಶೆಟ್ಟಿ ಬೊಕ್ಕರಾಜ ಧಾರ್ಮಿಕ ಪರಿಷತ್ ಸದಸ್ಯರು ಮಲ್ಲಿಕಾ ಪ್ರಶಾಂತ್ ಪಕ್ಕಳ ಧಾರ್ಮಿಕ ಸಭೆಯನ್ನು ಉದ್ದೇಶಿಸಾದ ಪಾತ್ರೆದು ಮಾತಿರೆಗಳ ಎಡ್ಡೆಪ್ಪ ಬಯಕಿಯರು. ದೇವಸ್ಥಾನ ಅಪಿರ ಕಟ್ಟುನವಲು ಮಲ್ಲಮಟ್ಟೋಡು ಪಣವು ಸಹಾಯಕರ್ನ ರಾಮಗೌಡ ಎಡಪದವು ಬೊಕ್ಕ ನಾಟ್ಯಾಲಯ ಕಲಾ ಅಕಾಡೆಮಿದ ನಿರ್ದೇಶಕಿಯರು ವಿದುಷಿ ಆಯ್ನ KV ರಮಣ್ರೇಗು ಸಮಿತಿದ ಲೆಕ್ಕೊಡು ಸ್ವಾಮೀಜಿಯರು ತಮ್ಮನದ ಮರ್ಯಾದೆ ಮಲ್ತೇರು. ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಆಶೀರ್ವಚನ ಕೊಡ್ದು ಕುಡುಬಿ ಸಮಾಜ ಇಡೀ ಹಿಂದೂ ಸಮಾಜದ ಮಿತ್ತು ಪ್ರೀತಿ ದೀವೊಂದುಂಡು ದೈವ ದೇವೇರ್ನ ಗುಡಿಕ್ಲೇನ್ ನಮ್ಮ ಹಿರಿಯರ ಧರ್ಮದ ರಕ್ಷಣೆಗೋಸ್ಕರ ಬಿಳಿಚಲು ಮಲ್ತಿದ್ದರು. ನರಮಾಣ್ಯಗ ಅತಿ ಬುದ್ಧಿವಂತಿಗೆ ಬನ್ನಗ ಪೂರ್ವ ಸಂಪ್ರದಾಯ ಆಚಾರ ವಿಚಾರ ಮಾತ ಅಜ್ಞಾನದ ಅಂಧಕಾರಗು ಪೋಂಡೊಂದು ಪಂಡಿರು. ಕೊರಿಯರ್ ದೇವಸ್ಥಾನದ ಗುರಿಕಾರ್ಯರ್ ಗೋಪಾಲ್ ಗೌಡ, ಅರೆಮಲೆ ಬೆಟ್ಟ ಕೊಡಮಂದಾಯ ಸಾನದ ಸುಕೇಶ್ ಕುಮಾರ್ ಕಡುಂಬು, ಮಾವಂದೂರು ಬಲವಾಂಡಿ ಸಾನದ ಗಡಿಪತ್ತಿನಾರ್ ದುರ್ಗದಾಸ್ ಶೆಟ್ಟಿ, ಬೆದ್ರಾ ವೈಬ್ರೇಟ್ ಕಾಲೇಜದ ಸುಭಾಸ್, ಡಾಕ್ಟರ್ ರವೀಂದ್ರ ಶೆಟ್ಟಿ ಬಜಕೋಳಿ, ರಾಜ್ಯ ಕುಡುಬಿ ಸಂಘದ ಗುರುಕಾರ್ಯರ್ ಕೃಷ್ಣ ಕೊಂಪದವು, ವಕೀಲರು ವಿಜಯಗೌಡ ಶಿಬ್ರಿಕೆರೆ, ಪದ್ಮನಾಭ ಮುಂಬೈ, ನಾರಾಯಣ ಮಾಸ್ಟರ್ ಗೋಳಿದಂಗಡಿ, ಗ್ರಾಮ ಪಂಚಾಯತ್ ಗುರುಕಾರ್ಯರು ಸಂತೋಷ್ ಕುಮಾರ್ ರಾಯ್ಬುಟ್ಟು, ವಸಂತ್ ಕುಮಾರ್ ಹಣ್ಣಲಿಕೆ, ನಾರಾಯಣ ನಾಯಕ ಕಿನ್ನಾಜೆ, ಬೊಕ್ಕ ದುರ್ಗದಾಸ ಶೆಟ್ಟಿ, ಪ್ರಭಾಕರ್ ಪ್ರಭು, ಗಂಗಾಧರ ಕುಕ್ಕೇಡಿ ಇಂಚ ಬೇತೆ ವಲಯದ ಭಿನ್ನರು ಬೊಕ್ಕ ಸಮಿತಿಲಿನ ಪದಾಧಿಕಾರಿಗಳು ಧಾರ್ಮಿಕ ಸಭೆಟ್ಟಿತ್ತೇರು. ತುಳುನಾಡು ಬಣ್ಣಗ ಇಡೀ ದೇಶದ ಒಂಜಿ ಪವಿತ್ರವಾದ ಕ್ಷೇತ್ರ ಅಂದು ಪನ್ನೊಂದುಲ್ಲೇರು ಮಾತಿಲ್ಲ. ನನಗೆ ಒಯ್ಕಲ ಕಡಿಮೆ ಜಿಗೆ ಆಯ್ತು. ಒಟ್ಟಿಗೆ ನನಗೆ ಬೋಯಿನಾಥ್ ದೇವಸ್ಥಾನ, ದೈವಸ್ಥಾನ, ಭೂತಸ್ಥಾನ, ನಾಗಸ್ಥಾನ ಮಾತ ನಮ್ಗೆ ಬೋಡ್ತಿನಾಥ್ ಉಂಡು. ಸಂತೋಷ ಬನ್ನಗ ಪ್ರತಿ ವರ್ಷ ಅವು ಅಭಿವೃದ್ಧಿ ಆವೊಂದುಂಡು, ಜೀರ್ಣೋದ್ಧಾರ ಆವೊಂದುಂಡು, ಬ್ರಹ್ಮಕಲಶ ಆವೊಂದುಂಡು. ಹಿರಿಯರು ಒಂಜಿ ಪಾತ್ರ ಇರ್ತದೆ. ದಾని ಬನ್ನಗ ಒವ್ವೇ ದೇವಸ್ಥಾನ ಅವಡಂಡ 16 ವರ್ಷಕ್ಕೊರ ಆಯ್ತು ಬ್ರಹ್ಮಕಲಶ ಆವಡು ಆಯ್ತು ಸ್ವಚ್ಛತೆ ಆಯ್ತು ಬಾತಕ್ಕೆ ಐಲಿಲ್ಲ ಕೆಲಸ ಬಾಕಿ ತಿನ್ನ ಮಲ್ಪೋಡು ಅಂಚೆನೆ ಬ್ರಹ್ಮಕಲಶ ಆವಡು ಒಂದುಂಡು. ಇತ್ತೆ ಅಂಚತ್ ಇಡೀ ದೇವಸ್ಥಾನನೇ ಜರ್ತದು ಹೊಸತ್ತು ಕಟ್ಟದು ಭಾರಿ ಪೊರ್ಲುದವಾದ ದೇವಸ್ಥಾನ ದೈವಸ್ಥಾನಗಳು ನಮ್ಮ ಇಡೀ ತುಳುನಾಡು ಆವೊಂದುಂಡು. ಭಾಳ ಸಂತೋಷ. ದಯಪನ್ನಗ ಜನಕ್ಕಳಿಗೆ ದೇವರು ಉಳ್ಳೇರಿಂದ ಅರ್ಥ ಆತನು.
ನಮ್ಮ ಬದುಕಡ ಬರ್ಪುನಂಚಿನ ವೈಪರೀತ್ಯಡ ಆಪುನಂಚಿನ ಸಮಸ್ಯೆಲು ಆ ಸಮಸ್ಯೆಡ ಆಪುನಂಚಿನ ವಿಕೃತ ಮನೋಭಾವಲು ಆ ವಿಕೃತಿಲು ಇಂದೇಡ್ದು ನರಮಣೆಯನ್ನು ಸಜ್ಜನೇರನ್ನು ಪಾರಮನ್ಪೊಡು ಪಂಡದು ನಮ್ಮ ಪೂರ್ವಜರು ನಮ್ಮ ದೈವ ದೇವೇರನ್ನು ಅಂಚನೆ ಗ್ರಾಮ ದೇವೇರನ್ನು ಸೀಮೆ ದೇವೇರನ್ನು ಗ್ರಾಮ ದೈವಲೇನು ಪೂರ ಆರಾಧನೆ ಮಂತಂದು ಬತ್ತೇರು ಐಕ್ ಪೂರಕವಾದ ಧರ್ಮಶಾವಡಿಲು ಗುತ್ತುಬಾರಿಗೆಲು ಧರ್ಮದ ಮದಿಪು ಕೊರ್ಪುನಂಚಿನ ಬೂಡುಲು ಒಂದು ಪೂರ ಆ ಕಾಲಡು ಧರ್ಮ ಸಂರಕ್ಷಣೆಗೋಸ್ಕರ ಸಮಾಜನ ನ್ಯಾಯ ನೀತಿ ಧರ್ಮ ಬದ್ಧತೆಯನ್ನು ಒರಿಪುನಂಚಿನ ಕೆಲಸ ಮಂತೊಂದು ಬತ್ತೇನೆ ಕಲಿಯುಗದ ಅವಾಂತರ ಜಾಸ್ತಿ ಅವೊಂದು ಪೋಣು ಮನುಷ್ಯ 25ನೇ ಶತಮಾನಕ್ಕೆ ಬಂದಾಗ ಬುದ್ಧಿಜೀವಿಯಾಯೇ ಅತಿ ಬುದ್ಧಿವಂತಿಕೆಯಲು ಬರ್ರೆ ಶುರುವಾಣ ಅತಿ ಬುದ್ಧಿವಂತಿಕೆಯಲು ಬರ್ನಾಗ ನಮ್ಮ ಪೂರ್ವಜ ಸತ್ಸಂಪ್ರದಾಯಲು ಆಚಾರಲು ವಿಚಾರಲು ಹಿರಿಯತ್ವದ ಮಹತ್ವಲು ಅಂಚನೆ ಗುರುಭಕ್ತಿದ ಪ್ರಭಾವಿತವಾಯಿನ ಶಕ್ತಿದ ಪ್ರಭಾವಲು ಒಂದು ಪೂರ ಅಜ್ಞಾನದ ಅಂಧಕಾರಕ್ಕೂ ಪೋಣು ಸುರತ್ಕಲ್ ಕೋಡಿಪಾಡಿ ಶ್ರೀ ಕ್ಷೇತ್ರ ಬ್ರಹ್ಮಸ್ಥಾನ ಕೊಡಮಂದಾಯ ಬ್ರಹ್ಮ ವೈದರ್ಕಳ ಗರುಡಿಡು ಶುಕ್ರವಾರ ರಾತ್ರಿ ಧರ್ಮದೈವ ಕೊಡಮಂದಾಯನ ನೇಮ ಕೋರ್ದಬ್ಬ ಬೊಕ್ಕ ಜುಮಾದಿ ದೈವಲಿನ ಭೇಟಿ ತೂಟಿದಾರ ನಡೆತದ ಕುಡ್ಲ ತಾಲೂಕು ಸುರತ್ಕಲ್ದ ಕೊಡಿಪಾಡಿ ಶ್ರೀ ಕ್ಷೇತ್ರ ಬ್ರಹ್ಮಸ್ಥಾನ ಗರುಡಿ ಕೊಡಮಂದಾಯ ಬ್ರಹ್ಮ ವೈದರ್ಕಳ ಗರುಡಿಡು ಗುರುವಾರ ಧರ್ಮ ದೈವಲೈನ ಧರ್ಮ ರಸುಳ್ಳಾಯ ಕೊಡಮಂದಾಯ ಬ್ರಹ್ಮ ವೈದಿರ್ಲು ಬೊಕ್ಕ ಮಾಯಂದಾಲ್ಯ ದೈವಲಿನ ಪಿರ ಪ್ರತಿಷ್ಠೆ ಬೊಕ್ಕ ಬ್ರಹ್ಮಕಲಶ ನಡಪಾಯಿ ನೀಡಿದ ಬೊಕ್ಕ ಬಯ್ಯಗ ಕುಡಿಯೇರ್ದು ಶುಕ್ರವಾರ ಕಾಟೆ ಧರ್ಮ ರಸುಳ್ಳಾಯನ ನೇಮ ಕರಿತದ್ದು ರಾತ್ರಿ ಕೊಡಮಂದಾಯನ ನೇಮ ಅಟ್ಟಣೆ ಆದಿತ್ತಂಡು ರಾತ್ರಿ ಉಚ್ಚಯ ಬಲಿ ಶುರುವಾದ ಕೊಡಮಂದಾಯನ ನೇಮ ಬಾರಿ ಸಂಭ್ರಮೋಡು ನಡೆತಂಡು ದುಡರ ಬಲಿ ಆಲಡೆ ಬ್ರಹ್ಮಸ್ಥಾನ ಭೇಟಿ ಕಟ್ಟೆ ದೀಪಾರಾಧನೆ ಕೆರೆ ದೀಪಾರಾಧನೆ ಕೋರ್ದಬ್ಬು ಜುಮಾದಿ ದೈವಲಿನ ಭೇಟಿ ತೂಟೆದಾರ ತಪ್ಪಂಗಾಯಾದ ಗಂಧ ಪ್ರಸಾದ ನಡೆತಂಡು ಊರ ಪರ ಊರ ಭಕ್ತರು ಮಾತಾ ಸಮಿತಿನ ಪದಾಧಿಕಾರಿಗಳು ಸದಸ್ಯರು ಈ ಪೊರ್ತುಡು ಇತ್ತದು ಕೊಡಮಂದಾಯ ದೈವದ ನೇಮ ತೂದು ಬೂಲ್ಯದೆ ತಂದು ಕೋಡಿಪಾಡಿ ಗರುಡಿದ ಬ್ರಹ್ಮ ಬೈದಿರ್ಲು ಬೊಕ್ಕ ಧರ್ಮ ದೈವಲೆನ ಇಂಬುನಟ್ಟೊಂಡೆರು ಯಜಮಾನ್ಯರು ಬೊಕ್ಕ ಗಡಿಪತ್ತಿನಾರ್ ಜಗನ್ನಾಥ್ ಅತ್ತಾರ್ ಕೋಡಿಪಾಡಿ ಬಾಳಿಕೆ ಸೇವಾ ಸಮಿತಿ ಗುರ್ಕಾರ್ಯರು ರೂಪೇಶ್ ರೈ ಕೊಯ್ಕೊಡೆ ಬಾಳಿಕೆ ಬ್ರಹ್ಮಕಲಶ ಸಮಿತಿ ಗುರ್ಕಾರ್ಯರು ಪದ್ಮರಾಜ ಆರ್ ಪೂಜಾರಿ ಜೀರ್ಣೋದ್ಧಾರ ಸಮಿತಿ ಕಾರ್ಯ ಗುರ್ಕಾರ್ಯರು ನಾಯತ್ ಅಲಿ ಮುಲ್ಕಿ ಕ್ಷೇತ್ರಾಡಳಿತ ಜೀರ್ಣೋದ್ಧಾರ ಸಮಿತಿಯ ಮರ್ಯಾದೆ ಗುರ್ಕಾರ್ಯರು ಭುಜಂಗ ಶೆಟ್ಟಿ ಕೊಡಿಪಾಡಿ ಬಾಳಿಕೆ ಒತ್ತು ಗುರ್ಕಾರ್ಯರು ಕಾರ್ತಿಕ್ ಶೆಟ್ಟಿ ಸಂಚಾಲಕರು ಸುರೇಂದ್ರ ಶೆಟ್ಟಿ ಪ್ರಧಾನ ಕಾರ್ಯಂತರ ಅಭಿಲಾಷ್ ಚೌಟ ಕಾರ್ಯಂತೆ ರತನ್ ಶೆಟ್ಟಿ ಪಣವ ಗುರ್ಕಾರ್ಯ ರಮೇಶ್ ಶೆಟ್ಟಿ ನೇಮ ತೂದು ಕೊಡಮಂದಾಯ ದೈವದ ಇಂಬುನಟ್ಟುಂಡೆರು ಗರುಡಿದ ಕಾಲಾದಿ ಜಾತ್ರೆಡು ಶನಿವಾರ ರಾತ್ರಿ ಬ್ರಹ್ಮ ಬೈದಿರ್ಲಿನ ನೇಮ ನಡೆತೊಂದಿತ್ತದು ಮೂಜೆ ಕೈತರ ಕಾಂಡೆ ಕೊಡಿಜಾದ ಭಂಡಾರ ಜಪ್ಪೆರೆ ಉಂಡು ಕುಡ್ಲದ ಕಾವೂರು ಮುಲ್ಲಕಾಡು 4ನೇ ಮೈಲ್ದ ಶ್ರೀರಾಮ ಭಜನಾ ಮಂಡಳಿ ಬೊಕ್ಕ ಜೀರ್ಣೋದ್ಧಾರ ಸಮಿತಿ ದಾನಿಲೆಟ್ ಮಂಡಳಿದ ಜೀರ್ಣೋದ್ಧಾರಗೂ ಶಿಲಾನ್ಯಾಸ ಕಾರ್ಯಕ್ರಮ ಐತಾರ ಕಾಂಡೆ 10 ಕನ್ನಡ ಉಂಡೊಂದು ಪ್ರಕಟಣೆ ತೆರಿಪಾದರು ಶ್ರೀರಾಮ ಭಜನಾ ಮಂಡಳಿ ಬೊಕ್ಕ ಶ್ರೀರಾಮ ಭಜನಾ ಮಂಡಳಿ ಜೀರ್ಣೋದ್ಧಾರ ಸಮಿತಿ ಕಾವೂರು ಮುಲ್ಲಕಾಡು 4ನೇ ಮೈಲ್ ಕುಡ್ಲ ನೆತ್ತ ಜೀರ್ಣೋದ್ಧಾರ ನಡೆಪೆರೆ ಉಂಡು ದೇರುಬೈಲ್ ವಿಠಲದಾಸ ತಂತ್ರಿಯರ್ನ ಪೌರೋಹಿತ್ಯುಡು ಮೇ ಮೂಜೆ ಕೈತಾರ ಕಾಣೆ 10 ಗಂಟೆ ಕರೆದು 11 ನಿಮಿಷದ ಮುಹೂರ್ತಡು ವಾಸ್ತುಶಿಲ್ಪಿ ರಾಜ್ಕುಮಾರ್ ಶಕ್ತಿನಗರ ಮಾರ್ಗದರ್ಶನಡು ಶಿಲಾನ್ಯಾಸ ಕಾರ್ಯಕ್ರಮ ನಡೆಪೆರೆ ಉಂಡು ಮಂಡಳಿದ ಪ್ರಕಟಣೆ ತೆರಿಪಾದಿರು ಮಾತೃಭೂಮಿ ಯುವ ವೇದಿಕೆ ರಿಜಿಸ್ಟರ್ಡ್ ಮಾಣಿಲ ಸಂಘದ ಒತ್ತಿಡ್ದ 5ನೇ ವರ್ಷದ ಧರ್ಮಗು ಬೂಕುಪಟ್ಟುನ ಲೇಸು ಬೊಕ್ಕ ತಮ್ಮನದ ಲೇಸು ಇಂಚಿಪ್ಪ ಮಾಣಿಲದ ಹಿರಿಯ ಪ್ರಾಥಮಿಕ ಶಾಲೆ ಮೂರುವಾಡ ನಡೆತಂಡ ಮಾತೃಭೂಮಿ ಯುವ ವೇದಿಕೆ ರಿಜಿಸ್ಟರ್ಡ್ ಮಾಣಿಲ ಸಂಘದ ವತಿಯಿಂದ 5ನೇ ವರ್ಷದ ಉಚಿತ ಪುಸ್ತಕ ವಿತರಣೆ ಅಂಚನೆ ಸನ್ಮಾನ ಸಮಾರಂಭ ಕಾರ್ಯಕ್ರಮ ಯಶಸ್ವಿಯಾದ ನಡೆತಂಡ ಮಾಣಿಲ ಗ್ರಾಮದ ಸುಮಾರು 150 ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ ಸಾಧಕರಿಗೆ ಬೊಕ್ಕ ಪ್ರಸ್ತುತ ಶೈಕ್ಷಣಿಕ ವರ್ಷಡು ಸಾಧನೆ ಮಲ್ತಿನಂಚಿನ ಮಾಣಿಲ ಸರ್ಕಾರಿ ಪ್ರೌಢಶಾಲೆದ ವಿದ್ಯಾರ್ಥಿನಿಯರಿಗೂ ಸನ್ಮಾನದ ಕಾರ್ಯಕ್ರಮದ ಒಟ್ಟಿಗೆ ವಿಶೇಷವಾದ ಸಾಧನೆ ಮಲ್ತಿನ ಪ್ರತಿಭೆಗೆ ಗೌರವಾರ್ಪಣೆ ಗಣ್ಯರನ್ನ ಸಮ್ಮುಖಡು ನಡೆತಂಡ ಮಲ್ಲಬಿನ್ನೆರಾದು ಬತ್ತಿತ್ತಿನ ಸಾಮಾಜಿಕ ಮುಂದಾಳು ಅಂಚನೆ ಮಾತೃಭೂಮಿ ಯುವ ವೇದಿಕೆ ರಿಜಿಸ್ಟರ್ಡ್ ಮಾಣಿಲ ಸಂಘದ ಮಾರ್ಗದರ್ಶಕರಾಯಿನ ಶ್ರೀ ಅರುಣ್ ಕುಮಾರ್ ಪುತ್ತಿಲ ಮೇರು ಸಂಘದ ಸಂಘಟನಾ ಶಕ್ತಿ ಅಂಚನೆ ಕಾರ್ಯವೈಖರಿದ ಬಗ್ಗೆ ಮೆಚ್ಚುಗೆದ ನುಡಿಕ್ಲೇನು ಪಂಡೆರು ಅಂಚನೆ ಕುಡುರ್ತಿ ಮಲ್ಲಬಿನ್ನೆರ ಮಣ್ಣಿಡಿತ್ತಿನ ರೇವತಿ ಪೆರ್ನೆ ಪಾತೆರ್ದು ಒಂದು ಎಲ್ಲಿಯ ಜೋಕ್ಲೆರ್ದು ಬತ್ತಿನ ಪ್ರಾಥಮಿಕ ಪ್ರೌಢ ಶಿಕ್ಷಣಗೂ ಪ್ರೋತ್ಸಾಹ ಕೊರ್ಪಿನ ಈ ಸಂಘದ ಕಾರ್ಯ ಅತ್ಯದ್ಭುತ ಇಂಚನೆ ದುಂಬರಿದು ಎಡ್ಡೆ ರೀತಿಡಿ ಇಂಚಿತ್ತಿ ಕಾರ್ಯಕ್ರಮ ಮಲ್ಪಡ ಪಣ್ಣದು 6 ಎಡ್ಡೆಪ್ಪನು ಬಯಕಿಯರು ಕುಡೋರಿ ಮಲ್ಲಬಿನ್ನೆರ ಮಣಿಟಿತ್ತಿನ ನಡುಮನೆ ಶ್ರೀ ಮಹಾಬಲ ಭಟ್ರು ಪಾತೆರ್ದು ಗ್ರಾಮಡು ಮೂಲ ಸೌಕರ್ಯದ ಒಟ್ಟಿಗೆ ಶಾಲೆ ಮಲ್ಪನಗ ಮಲ್ತಿನಂಚಿನ ಕಷ್ಟ ಶ್ರಮ ನೆತ್ತ ಬಗ್ಗೆ ಪನೊಂದು
ಇಂಚಿತ್ತಿ ಸಂಘಟನೆಲು ಕೆಲವೊಂಜಿ ಆಯಮಡು ಊರದ ಹಳ್ಳಿಡುಪ್ಪುನ ಶಾಲೆದ ಜೋಕ್ಲೆಗ್ ಉಚಿತ ಪಠ್ಯೋಪಕರಣವನ್ನು ಕೊರ್ಪಿನೇತ ಉದ್ದೇಶ ಎಡ್ಡೆ ಪಂಡಿತು ಪಂಡಿರು. ಈ ಪೊರ್ತುಡು ಪಕ್ಕಳಕುಂಜ ಬೊಕ್ಕ ತಾರಿದಳ ಅಂಗನವಾಡಿ ಕೇಂದ್ರದ ಸುದೀರ್ಘ 30 ವರ್ಷ ಸೇವೆನ ಮಲ್ದಿನಂಚಿನ ಅಧ್ಯಾಪಕಿ ಶ್ರೀಮತಿ ರೇವತಿ ಕುಕ್ಕಾಜೆ ಮೇರೆಗೆ ತಮ್ಮನದ ಮಾನದಿಗೆ ಮಲ್ತಿರು. ತಮ್ಮನ ಪಡೆಯಿನ ರೇವತಿ ಕುಕ್ಕಾಜೆ ಪಾತೆರ್ದು ಎಡ್ಡೆ ಮನಸ್ಸುದ ಒವ್ವೇ ಸಮಸ್ಯೆ ಅಂಚನೆ ಒವ್ವೇ ಪರಿಹಾರ ಕೆಂಡ ಅಪ್ಪಗನೆ ಸ್ಪಂದನೆ ಕೊರ್ಪಿನ ಈ ಸಂಘವು ಎಡ್ಡೆಪ್ಪನು ಬಯಕೇರು. ಈ ಪೊರ್ತುಡು ಸಾಧಕಿರಾಯನ ಶ್ರೀ ಸುದರ್ಶನ್ ತಾರಿದಳ, ಕುಮಾರಿ ಕತಿಜಾ ರಾಶ್ಮಿ ನಾಯರ್ ಮೂಲೆ, ಕುಮಾರಿ ದೀಕ್ಷಾ ಟಿ ತಚ್ಚೊಮೆ ಮೊಕ್ಲೆಗ್ ಗೌರವನು ಸಂದಾಯಿತ ಮಲ್ತಿರು. ಅಂಚನೆ ಪ್ರಸ್ತುತ ಶೈಕ್ಷಣಿಕ ವರ್ಷಡು ಸಾಧನೆ ಮಲ್ತಿನ ಮಾಣಿಲ ಸರ್ಕಾರಿ ಪ್ರೌಢಶಾಲೆದ ವಿದ್ಯಾರ್ಥಿನಿಯರಾಯಿನ ಕುಮಾರಿ ಶ್ರೇಯಾ ಚೌಟ, ಕುಮಾರಿ ಹಿತಾಶ್ರೀಪಿ, ಕುಮಾರಿ ಆದ್ಯಶ್ರೀ ಮೊಕ್ಲೆಗ್ ತಮ್ಮನದ ಮಾನದಿಗೆ ಮಲ್ತಿರು. ಈ ಕಾರ್ಯಕ್ರಮದ ಗುರ್ಕಾರ್ಮಿನು ಮಾತೃಭೂಮಿ ಯುವ ವೇದಿಕೆ ರಿಜಿಸ್ಟರ್ಡ್ ಮಾಣಿಲ ಸಂಘದ ಗುರ್ಕಾರ್ಯರಾಯಿನ ಶ್ರೀ ನವೀನ್ ಕುಮಾರ್ ಕಕ್ವೆ ವಹಿಸಿದ್ದರು. ಸಂಘದ ಕೋಶಾಧಿಕಾರಿ ಸುದೇಶ್ ಟಿ ಮಾತಿರೆಲ್ಲ ಎತ್ಕೊಂಡು ಪ್ರಸ್ತಾವನೆದ ಮದಿಪುನು ದಿಯರು. ಸಂಘದ ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ಕೊಂಕೋಡು ಸುಲ್ಮಿಸಂದಾಯರು. ಕುಮಾರಿ ಸಿಂಚನಾ, ಕುಮಾರಿ ಶಮಿಕಾ, ಕುಮಾರಿ ಶ್ರೇಯಾ ಪ್ರಾರ್ಥನೆ ಮಲ್ತೆರು. ಕುಮಾರಿ ಸಮೀಕ್ಷಾ, ಕುಮಾರಿ ಹಿತಶ್ರೀ, ಕುಮಾರಿ ಶ್ರೇಯಾ ಚೌಟ ಒಂದೇ ಮಾತರಂ ಪದ ಪಂಡಿರು. ಸಂಘದ ಸದಸ್ಯೆ ಕುಮಾರಿ ಅಶ್ವಿನಿ ಪೆರುವಾಯಿ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಮಂಜೇಶ್ವರ ತಾಲೂಕು ಕುಳೂರು ಗ್ರಾಮದ ಚಿಗುರುಪಾದೆ ಶ್ರೀ ಬ್ರಹ್ಮಮುಗೇರ ಬೊಕ್ಕ ಪರಿವಾರ ದೈವಲಿನ ಪ್ರತಿಷ್ಠೆದ ದಿನಾಚರಣೆಲೆ ಕೊಡುಪಗ್ಗು 21 ಪೋಪ್ನಾನಿ ಮೇ 5 ಅಂಗರೆ ಕಂಡು 7 ಗಂಟೆಗೆ ಗಣಹೋಮ ಕಲಶಾಭಿಷೇಕ ತಂಬಿಲ ಆನಿ ರಾತ್ರಿ 7 ಗಂಟೆಗೂ ಕೊರಗು ತನಿಯ ದೈವಗು ವಿಶೇಷವಾಯಿನ ಅಪರೂಪದ ದೊಂದಿ ಬೊಲ್ಪುಡು ಕೋಲ ನಡಪೆರುಂಡು. ಕೊಂಡೆಬೂರು ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿರು ಆಶೀರ್ವಚನ ಕೊರ್ಪಿರಂದು ದೈವಸ್ಥಾನದ ಪ್ರಕಟಣೆ ತೆರಿಪಾದಿರು. ಇಡೆಗು ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲ ಮುಗಿಂಡು ಸುಳ್ಮೇಲು.